ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್, ಡಬಲ್ ಸ್ಟಾರ್ ರೈಸ್ ಮತ್ತು ಡೈರಿ ಡೇ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಜಗದೀಶ್ ಕಾರಂತ್ ಇವರ ಹೇಳಿಕೆಯ ಬಗ್ಗೆ. ಅವರು ಏನು ಹೇಳಿದ್ರು ಅಂತೇಳಿ ಒಮ್ಮೆ ಆ ಝಲಕ್ ನೋಡಿಕೊಂಡು ಬಂದ ನಂತರವೇ ನಾವು ಚರ್ಚೆಯನ್ನು ಪ್ರಾರಂಭಿಸೋಣ. ಇದು ಅಸಾಧ್ಯವಾದ ಮಾತು ಅಲ್ಲ, ಆದರೆ ನಾನು ಆರಂಭದಲ್ಲಿಯೇ ಹೇಳಿದಂತೆ ನಾವು ಜಾಗೃತ ಸಮಾಜದ ಜವಾಬ್ದಾರಿಯ ನಾಗರಿಕರು. ನಾವು ಅದು ಮಾಡುವುದಿಲ್ಲ. ಕಾಕಿಗೆ ನಾವು ಗೌರವವನ್ನು ಕೊಡ್ತೇವೆ. ನಾವು ಕಾಕಿ ಭಾರತಕ್ಕೆ ಅನಿವಾರ್ಯ. ಖಾದಿ ಬೇಕು ಆಡಳಿತಕ್ಕೆ, ಖಾಲಿ ಬೇಕು ನಿರ್ವಹಣೆಗೆ, ಬೇಕೇ ಬೇಕು. ಆ ಕಾಕಿಯ ದುರುಪಯೋಗ ಇದೆಯಲ್ಲ, ಇದನ್ನ ಸುಧೀರ್ ಕುಮಾರ್ ಸಹಿಸಬಾರದು. ರೆಡ್ಡಿ ಇದನ್ನ ಒಪ್ಪಬಾರದು. ಹೇಮಂತ ನಿಂಬಾಳ್ಕರ್ ಜವಾಬ್ದಾರಿಯ ಜಾಗದಲ್ಲಿ ಕೂತಿದ್ದೀರಾ, ದಕ್ಷ ಅಧಿಕಾರಿಗಳು ಅಂತ ಹೆಸರು ತಗೊಂಡಿದ್ದೀರಾ. ಈ ಖಾದರ್, ಈ ರುಕ್ಮಾ, ಈ ಚಂದ್ರ ಇಲಾಖೆಗೆ ಕಳಂಕ, ಇಲಾಖೆಗೆ ಅಪಮಾನ. ಅವರನ್ನು ಕಿತ್ತಾಕಿ, ಅವರನ್ನು ಕಿತ್ತಾಕಿ, ಅವರನ್ನು ಕಿತ್ತಾಕಿ. ಇಲಾಖೆಯೇ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯಾಗಬಾರದು. ಸಂಬಳ ತಗೊಳ್ಳೋದು ಸರ್ಕಾರದ್ದು, ವರ್ತನೆ ಮಾಡೋದು ಇಸ್ಲಾಮಿಂದು. ಇದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಂಬಾಳ್ಕರ್ ಅವರೇ, ಇದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಧೀರ್ ಕುಮಾರ್ ರೆಡ್ಡಿ ಅವರೇ, ಅವರ ಮೇಲೆ ಕ್ರಮ ತಗೊಳ್ಳಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ರಾಜಕೀಯ ಮೇಲಾಟಗಳು ಬೇರೆ, ಅದರ ತಂಟೆಗೆ ನಾನು ಹೋಗುವುದಿಲ್ಲ, ಅದರ ತಂಟೆಗೆ ನಾವು ಹೋಗುವುದಿಲ್ಲ. ನಾವು ಹಿಂದುತ್ವದ ಪರ, 100ಕ್ಕೆ 100 ಹಿಂದುತ್ವದ ಪರ. ಭಾರತದ ಇಸ್ಲಾಮೀಕರಣದ ವಿರುದ್ಧ, ಭಾರತದ ಇಸ್ಲಾಮೀಕರಣದ ವಿರುದ್ಧ ಹಿಂದುತ್ವದ ಪರ ಅಂತ ಹೇಳಿದ್ರೆ ನಿಂಬಾಳ್ಕರ್ ಅವರ ಕುಟುಂಬದ ರಕ್ಷಣೆಯ ಹೊಣೆ ನಮ್ಮ ಹೆಗಲ ಮೇಲಿದೆ. ಸುಧೀರ್ ಕುಮಾರ್ ರೆಡ್ಡಿ ಅವರ ಸಮಾಜ ಸಂಸ್ಕೃತಿಯ ಉಳಿವಿಗಾಗಿ ನಮ್ಮ ದುಡಿಮೆ. ನೀವು ನೋಡ್ತಾ ಇದ್ರಿ ಹಿಂದೂ ಜಾಗರಣ ವೇದಿಕೆಯ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಕಾರಂತ್ ಅವರು ಮಾತಾಡ್ತಿದ್ರು. ಅವರು ಇನ್ನಷ್ಟು ಮಾತನಾಡಿದ ಅದೆಲ್ಲವನ್ನು ತೋರಿಸಲು ಹೋದರೆ ಬಹುಶಃ ಅದೇ ತುಂಬ ಹೊತ್ತಾಗ್ಬೋದು. ಆದರೆ ಅವರು ಹೇಳಿದಂಥ ಹೇಳಿಕೆಗಳು ತುಂಬ ಜನರಿಗೆ ಗೊತ್ತೇ ಇದೆ. ಆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದು. ನಮಗೆ ಚರ್ಚೆ ಮಾಡಲಿಕ್ಕೆ ಕಾರ್ಯಕ್ರಮದಲ್ಲಿ ಇಬ್ಬರು ಗಣ್ಯರಿದ್ದರು. ಒಬ್ಬರು ಶ್ರೀಯುತ ದಿನೇಶ್ ಜೈನ್ ಅವರು ಬಜರಂಗ ದಳದ ಜಿಲ್ಲಾ ಮಾಜಿ ಸಂಚಾಲಕರು, ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಅಶ್ರಫ್ ಕಲ್ಲೆಗ ಅವರು ಮುಸ್ಲಿಂ ಯೋಜನಾ ಪರಿಷತ್ನ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಅಧ್ಯಕ್ಷರು, ಅವರಿಗೆ ಪ್ರೀತಿಯ ಸ್ವಾಗತ. ಸೊ ದಿನೇಶ್ ಜೈನ್ ಅವರು ಹೇಳಿದ್ದು ಸರಿ ಅಂತ ಸಮರ್ಥಿಸ್ತೀರಾ? ಈ ಭಾರತದ ವಿಚಾರಕ್ಕೆ ಬಂದಾಗ, ಭಾರತ ಅಂತ ಹೇಳಿದರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಭಾರತದಲ್ಲಿ ಇರತಕ್ಕಂತಹ ಒಂದು ವ್ಯವಸ್ಥೆ ಈಗ ಏನು ಪ್ರಾರಂಭ ಇರುವಂಥದ್ದು. ಹಿಂದೆ ನಾವು ಒಂದು 6-7 ತಲೆಮಾರುಗಳ ಹಿಂದೆ ನಾವು ಗಮನಿಸಿದರೆ ಇಲ್ಲಿ ಹಿಂದೂಗಳೇ ಇರುವಂಥದ್ದು. ನಾವು ಒಬ್ಬ ದಿನೇಶ್ ಜೈನಾಗಿ ಹೇಳ್ತಾ ಇಲ್ಲ, ಅಥವಾ ಯಾವುದೇ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡುವಂಥ ಯಾವುದೇ ಸಂಘಟನೆಗಳು ಹೇಳ್ತಾ ಇಲ್ಲ. ಈ ದೇಶಕ್ಕೆ 13 ಜನ ಮುಸಲ್ಮಾನರು ಹೊರ ದೇಶದಿಂದ ಬರ್ತಾರೆ, ವ್ಯಾಪಾರ ವ್ಯವಹಾರ ಅಥವಾ ಇನ್ನಿತರ ಇದಕ್ಕೆ ಬಂದಿರ್ತಾರೆ. ಅವರಿಗೆ ಬೇಕಾದುದುಗಳನ್ನು ಇದೇ ದೇಶದ ಆಗಿರುವಂಥ ಜನಗಳು ಏನಿದ್ದಾರೆ ಅವರೇ ಮಾಡಿಕೊಟ್ಟಿರುವಂಥದ್ದು. ಅದರ ಆಧಾರದಲ್ಲಿ ಮುಸಲ್ಮಾನರು ಮತ್ತೆ ಸಂಖ್ಯೆ ಬೆಳೀತಾ ಹೋಯಿತು. ಆ ನಂತರದ ದಿನಗಳಲ್ಲಿ ಮತಾಂಧತೆಗಳು ಹೆಚ್ಚಾಗ್ತಾ ಬಂತು. ಔರಂಗಜೇಬನ ಕಾಲದಲ್ಲಿರ್ಬೋದು, ಟಿಪ್ಪುವಿನ ಕಾಲದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಮತಾಂತರಗಳ ಮುಖಾಂತರ, ಆಮಿಷಗಳ ಮುಖಾಂತರ ಬೇರೆ ಬೇರೆ ಇದರಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಯಿತು. ಸೊ ನೀವು ಹೇಳಿದ್ದನ್ನು ಅವ್ರು ಕೇಳಬೇಕು ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ. ನಾವು ಹೇಳಿದ್ದನ್ನು ಕೇಳಬೇಕು ಅಂತಲ್ಲ. ಈ ದೇಶಕ್ಕೊಂದು ವಿಚಾರ ಇದೆ, ಈ ದೇಶಕ್ಕೊಂದು ಸಂಸ್ಕೃತಿ ಇದೆ, ಈ ದೇಶಕ್ಕೊಂದು ಒಂದು ವ್ಯವಸ್ಥೆ ಇದೆ. ಅದರ ಅಡಿಯಲ್ಲಿ ಬದುಕಬೇಕು ಅಂತ. ನಮ್ಮ ಭಾರತದಲ್ಲಿ ಬದುಕಬೇಕಿದ್ರೆ ಭಾರತದ ವಿಚಾರಧಾರೆಗಳನ್ನು ಒಪ್ಪಿಕೊಂಡು ಬದುಕಬೇಕು. ಈಗ ಮುಸ್ಲಿಮರು ಒಪ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. 100ಕ್ಕೆ 100 ಮುಸಲ್ಮಾನರು ಅಂತ ಹೇಳ್ತಾ ಇಲ್ಲ. ಇವತ್ತು ಮತಾಂಧತೆಯನ್ನು ತುಂಬಿಸಿಕೊಂಡು ಕೆಲಸ ಮಾಡ್ತಿರತಕ್ಕಂಥ ಮುಸಲ್ಮಾನರು. ನಾವು 100ಕ್ಕೆ 100 ಮುಸಲ್ಮಾನರನ್ನ ಮಾಡಿದರೆ ಈ ದೇಶದಲ್ಲಿ ಅಬ್ದುಲ್ ಕಲಾಂ ರಂತವರಿಗೆ ನಾವು ಅನ್ಯಾಯ ಮಾಡಿದಾಗುತ್ತೆ. ಅಬ್ದುಲ್ ಕಲಾಂ ರಂತವರನ್ನು ನಾವು ಗೌರವಿಸ್ತೇವೆ, ಪೂಜಿಸ್ತೇವೆ. ಇದೇ ಥರ ಬೇರೆ ಬೇರೆ
ಮುಸಲ್ಮಾನರ ಗುರುಗಳಿದ್ದಾರೆ. ಒಬ್ಬರು ಪುತ್ತೂರಲ್ಲಿ ಒಂದು 2-3 ನಾನು ಕಾರ್ಯಕ್ರಮದಲ್ಲಿ ಗಮನಿಸಿದ್ದೇನೆ. ಅವರು ಹೇಳ್ತಾರೆ ಈ ದೇಶದಲ್ಲಿ ಮುಸಲ್ಮಾನರಲ್ಲ ಹಿಂದೂಗಳು ಇರುವಂತದ್ದು. ಒಂದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ಶಾಂತಿ ಸಭೆಯಲ್ಲಿ ಅವರು ಮುಸಲ್ಮಾನರು ಹೇಳ್ತಾರೆ ಅವರಿಗೆ ಅನುಮತಿಯನ್ನು ಕೊಡಬೇಕು, ತೊಂದರೆ ಕೊಡಬಾರದು. ಓವರಾಲ್ ಆಗಿ ಭಾರತೀಯ ಸಂಸ್ಕೃತಿಯನ್ನು ಒಪ್ಪಿಕೊಂಡವರು ಮಾತ್ರ ನಿಮ್ಮ ಪ್ರಕಾರ ಭಾರತದಲ್ಲಿ. ಅಶ್ರಫ್ ಅವರೇ, ಹಾಗೆ ನಿಮಗೆ ಕಾರಂತರ ಭಾಷಣ ನೋಡಿಗೆ ಏನಿಸ್ತು? ಹಿಂದೂ ಜಾಗರಣ ವೇದಿಕೆಯವರು ಅವರ ಧರ್ಮದ ಬಗ್ಗೆ ಜಾಗೃತಿ ಮೂಡುವುದು ಅದರ ಸ್ವಾಗತವಾದಂಥ ಕೆಲಸ. ಇವತ್ತು ದಾರಿ ತಪ್ಪಿದಂಥ ಯುವಕರನ್ನು ಸರಿ ದಾರಿಗೆ ತರುವಂಥ ಕೆಲಸ ಹಿಂದೂ ಜಾಗರಣ ವೇದಿಕೆಯವರು ಮಾಡ್ತಾರೆ. ಅದು ಮಾಡಲೇಬೇಕಾದ, ಅದು ಧರ್ಮ ಅವ್ರದ್ದು ಧರ್ಮ ಪ್ರಚಾರ. ಆದರೆ ಅಬ್ಜೆಕ್ಷನ್ ಇಲ್ಲ ನಿಮಗೆ ಆ ಬಗ್ಗೆ? ಆ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಅದು ಎಲ್ಲ ಧರ್ಮದವರು ಅವರವರ ದಾರಿ ತಪ್ಪಿದಂಥ ವ್ಯಕ್ತಿಗಳನ್ನ ಸರಿ ದಾರಿಗೆ ತರುವಂಥ ಕೆಲಸ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಅದರ ಜೊತೆಗೆ ಮತ್ತೊಂದು ಧರ್ಮವು ಹೀನಾಯವಾಗಿ ಹೀಯಾಳಿಸುವುದು, ಮತ್ತೊಂದು ಧರ್ಮದ ವಿರುದ್ಧ ಅಪಪ್ರಚಾರ ಮಾಡುವುದು, ಇದು ಯಾವ ಧರ್ಮದಲ್ಲಿ ಬೈಬಲ್ ಇವರ ಭಗವದ್ಗೀತೆ ನೋಡಿದ್ರು ಅದರಲ್ಲಿ ಯಾವುದನ್ನು ಜಗದೀಶ್ ಕಾರಂತ್ ಅವರ ಭಾಷಣದ ಬಗ್ಗೆ ಅಬ್ಜೆಕ್ಷನ್ ಇಲ್ವಾ ಅಂತ ಕೇಳಿದ್ನ. ಜಗದೀಶ್ ಕಾರಂತ ವ್ಯಕ್ತಿ ಇವತ್ತು ನಿಮ್ಗೆ ಗೊತ್ತಿದೆ, ಸುರತ್ಕಲಲ್ಲಿ ಅವರು ಭಾಷಣ ಮಾಡಿ ಹೋದ ನಂತರ ಏನಾಗಿದೆ ಅಂತ ತಮ್ಗೆ ಗೊತ್ತಿದೆ. ನಾನಾ ಕಡೆಯಲ್ಲಿ ಅವರು ಹೋದಲ್ಲೆಲ್ಲ ಕೋಮುಗಲಭೆ ಆಗಿದೆ. ಅವರು ಅದಕ್ಕೆ ಈ ಸಂಘಟನೆಯವರು ಅವರನ್ನು ಪ್ರೊಜೆಕ್ಟ್ ಮಾಡಿದ್ದು, ಭಾಷಣ ಮಾಡಿ ಕೋಮುಗಲಭೆ ಎಬ್ಬಿಸಿ ಈ ರಾಜಕೀಯ ಲಾಭ ಪಡೆಯಬೇಕೆಂದು ಉದ್ದೇಶದಲ್ಲಿ ಮಾಡುದು. ಇವರು ಯಾವುದೇ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಇವರೆಲ್ಲ 95% ನಿಜವಾದ ನೈಜ ಹಿಂದೂಗಳಿದ್ದಾರೆ. ಅವರ ಬಗ್ಗೆ ಇವರು ಜಕಾರ ಎತ್ತುವುದಿಲ್ಲ. ಇವತ್ತು ಎಷ್ಟು ಹಿಂದೂಗಳು ಹತ್ಯೆ ಆಗಿದೆ. ಲಂಕೇಶ್ ಅಂತ ಅವರು ಹಿಂದೂ ಅಲ್ಲ, ಎಷ್ಟು ಪ್ರತಿಭಟನೆ ಇವರು ಮಾಡಿದ್ರು. ಪೂಜಾರಿ ಅವರನ್ನು ಇಲ್ಲಿ ಬಂಟ್ವಾಳದಲ್ಲಿ ಕೊಂದರು. ಯಾರು ಕೊಂದದ್ದು? ಹಾಗೆ ನಿಮಗೆ ಅವರು ಹೇಳಿದಂಥ ವಾಕ್ಯ ಅಂದರೆ ಪೊಲೀಸರು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಒಪ್ಪುದಿಲ್ಲ ಅಂತ ಹೇಳ್ತೀರಿ? ಪೊಲೀಸರು ಯಾವತ್ತೂ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವುದಿಲ್ಲ, ಮುಸಲ್ಮಾನ ಮೇಲೆ ಅವರ ಕರ್ತವ್ಯವನ್ನು ಮಾಡ್ತಾರೆ. ಇವರಿಗೆ ಎಲ್ಲಿ ವಿರೋಧ ಮಾಡಿದ್ದಾರೆ ಅಂದರೆ ನಮ್ಮ ಈಶ್ವರಮಂಗಲ ಕಣ್ಣಾಡಿ ಎಂಬ ಸ್ಥಳದಲ್ಲಿ ಗೋ ಸಾಗಾಟ ಮಾಡುತ್ತಿರುವಂಥ ಅಶೋಕ್ ಮತ್ತು ರತ್ನಾಕರ್ ಶೆಟ್ಟಿ ಮೇಲೆ ಇವರು ಗೂಂಡಾಗಿರಿ ಮಾಡ್ತಾರೆ. ಸಂಘ ಪರಿವಾರದವರು ಗೂಂಡಾಗಿರಿ ಮಾಡಿ ಅವರು ಹೊಡೆಯುತ್ತಾರೆ. ಅವರು ಹೈನುಗಾರಿಕೆಗೆ ಅಲ್ಲಿಂದ ದನ ಸಾಗಿಸ್ತಾ ಇದ್ದಾರೆ. ಒಡಿಂಥವರ ಮೇಲೆ ಕಾನೂನು ಕ್ರಮ ಕೈಗೊಂಡದ್ದು ಸರಿಯಲ್ಲ ಅಂತ ಹೇಳುವಂಥ ಇವರಿಗೆ ಬೆಂಬಲ ಕೊಡಬೇಕು. ಇವರಿಗೆ ಹೇಳಿದಾಗೆ ಯಾರು ಪೊಲೀಸ್ ಅಧಿಕಾರಿ ಕೇಳ್ತಾರೆ ಅವರು ನೈಜವಾದಂಥ ಪೊಲೀಸ್ ಅಧಿಕಾರಿಗಳು. ಇವರ ಗೂಂಡಾಗಿರಿಯ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ನೈಜವಾದಂಥ ಪೊಲೀಸ್ ಅಧಿಕಾರಿ ಹೇಳ್ತಾರೆ. ಅದನ್ನು ನಾವು ಒಪ್ಪುವುದಿಲ್ಲ. ಈಶ್ವರಮಂಗಲದಲ್ಲಿ ಇವರು ಹೇಳಿದ ಅಶ್ರಫ್ ಕಲ್ಲೆಗರ್ ಅವರು ಏನು ಹೇಳ್ತಾ ಇದ್ದಾರೆ, ಈಶ್ವರಮಂಗಲದಲ್ಲಿ ಅಲ್ಲಿ ಗೋವಿನ ವಾಹನವನ್ನು ನಿಲ್ಲಿಸಿದ್ದು ಹೌದು, ಆದರೆ ಯಾವುದೇ ಕಾರಣಕ್ಕೂ ಅವರ ಮೇಲೆ ಹಲ್ಲೆ ನಡೆದಿಲ್ಲ. ಅವರನ್ನು ಯಥಾಪ್ರಕಾರ ಗೋವನ್ನು ಮತ್ತು ಅವರನ್ನು ಹಿಡಿದು ಪೊಲೀಸರಿಗೆ ಕೊಟ್ಟದ್ದಕ್ಕೆ ಪೊಲೀಸರು ಯಾರನ್ನು ಅಲ್ಲಿ ಬಂಧಿಸಬೇಕಿತ್ತೋ, ಕಾನೂನಿನಡಿಯಲ್ಲಿ ಏನು ವ್ಯವಸ್ಥೆಗೊಳಿಸಬೇಕಿತ್ತೋ ಅದರ ಬದಲು ಹಿಡಿದುಕೊಟ್ಟವರ ಮೇಲೆ ಕೇಸ್ ಹಾಕಿದಾಗ ಕಳ್ಳರನ್ನು ರಕ್ಷಣೆ ಮಾಡುವಂಥ ಅಧಿಕಾರಿಯ ವಿರುದ್ಧ ಪ್ರತಿಭಟನೆ ಮಾಡದೆ ಅಥವಾ ಇಂಥ ಒಂದು ಹೋರಾಟಗಳನ್ನು ಮಾಡದೆ ಹಿಂದೂ ಸಮಾಜಕ್ಕೆ ಯಾವ ರೀತಿಯ ನೈತಿಕ ಶಕ್ತಿಯನ್ನು ನಾವು ಕೊಡ್ಬೋದು? ಮತ್ತೆ ಇವರು ಹೇಳಿದಾಗೆ ಸಂಘಟನೆಗಳು ಯಾವುದೂ ಮಾಡಲಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಒಪ್ಪುವುದಿಲ್ಲ. ಯಾಕೆ ಅಂತ ಹೇಳಿದರೆ ಹಿಂದೂ ಸಮಾಜದಲ್ಲಿ ಹಿಂದೂ ಸಂಘಟನೆಗಳು ಹಿಂದುತ್ವಕ್ಕಾಗಿ ಕೆಲಸ ಮಾಡ್ತಾ ಇರುವುದು ಮಾತ್ರವಲ್ಲದೆ ಹಿಂದೂಗಳ ಅದೆಷ್ಟೋ ಉದ್ಧಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದೆ. ಅದಕ್ಕೆ ದಾಖಲೆಗಳು ಕೊಡಬಹುದು. ಒಂದೇ ಹೇಳ್ತಾ ಇದ್ದೇನೆ, ಯಾರು ದನ ಸಾಗಾಟ ಮಾಡಿದರೆ ಅವರ ಮೇಲೆ ಕೇಸ್ ಆಗಿದೆ. ದನ ಸಾಗಾಟ ಮಾಡಿದ್ದು ಯಾರು ಮುಸಲ್ಮಾನರಲ್ಲ, ಹಿಂದೂ ಸಮಾಜದವರು. ಅವರಿಗೆ ಹೊಡೆಯುವಂತ ಕೆಲಸ ಇವರಿಗೆ ಅಧಿಕಾರಿ ಯಾರು ಕೊಟ್ಟಿದ್ದಾರೆ? ಇವತ್ತು ಇವರು ಯಾವತ್ತೂ ಹೊಡಿಲಿಲ್ಲ. ಈ ಬಜರಂಗ ದಳ ಸಂಘ ನಾವು ಹೊಡೆದಿದ್ದೇವೆ, ನಾವು ಅಕ್ರಮ ಮಾಡಿದ್ದೇವೆ, ಯಾರಿಗೂ ಹೊಡೆದಿದ್ರೆ ಅವರನ್ನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ ನಂತರ ಅವರ ಮೇಲೆ ಕೇಸ್ ಹಾಕಿ ಏಕಾಏಕಿ ಕೇಸ್ ಹಾಕುವುದಲ್ಲ. ಕಾನೂನು ಇದೆ. ಪೊಲೀಸರು ಒಟ್ಟು ಹೋಗಿ ಕೇಸ್ ಹಾಕ್ಲಿಕ್ಕೆ ಆಗುದಿಲ್ಲ. ಅದು ಪೊಲೀಸರು ಅವರ ಮೇಲೆ 307 ಹಾಕ್ತಾರೆ ಅಂತ ಆದ್ರೆ 307 ಹಾಕಬೇಕಿದ್ರೆ ಏನು ಪ್ರೊಸೀಜರ್ ಇದೆ ಅದನ್ನು ಮಾಡಬೇಕು. ಕೇವಲ ಸ್ಟೇಷನ್ಗೆ ಹೋದ ತಕ್ಷಣ 307 ಹಾಕಿದ್ರೆ ಯಾರಿಗೆ ಏಟಾಗಿದೆ ಅವರ ಕಂಪ್ಲೇಂಟ್ ಕೊಟ್ಟ ಆಧಾರ ಮೇಲೆ ಇವತ್ತು ಅಲ್ಲಿ SI ಮತ್ತು ಸಿಬ್ಬಂದಿ ವರ್ಗದವರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇವರಿಗೆ ಏನಾಗಿದೆ ಅಂದ್ರೆ ಈ ಗೋಹತ್ಯೆ ಇದರಲ್ಲಿ ರಾಜಕೀಯ ಮಾಡ್ತಾ ಗೋ ನಿಷೇಧ ಮಾಡಬೇಕು, ಗೋಹತ್ಯೆ ನಿಲ್ಲಿಸಬೇಕಂತ ಹೇಳುದು, ಅದರಿಂದ ಕೆಲವು ಕಡೆ ಮಾಮೂಲಿಯನ್ನು ವಸೂಲು ಮಾಡುವಂತ ಕೆಲಸ ಆಗ್ತಾ ಇದೆ. ಇವತ್ತು ಗೋ ರಕ್ಷಕರಿಂದ ಇದೇ ರೀತಿ ಇವತ್ತು ನಡೀತಾ ಇದೆ. ಅಶ್ರಫ್ ಕಲ್ಲೆಗರ್ ಅವರೇ, ಗೋ ಹತ್ಯೆಯಿಂದ ಗೋ ರಕ್ಷಕರು ಹಫ್ತ ವಸೂಲಿ ಮಾಡೋದಕ್ಕೆ ನಿಮ್ಮ ಹತ್ರ ದಾಖಲೆ ಇದೆಯಾ? ದಾಖಲೆ ನಾನು ಜನತಾ ಇನ್ನೊಮ್ಮೆ ನೀವು ನೇರ ಸಂವಾದಕ್ಕೆ ನಾವು ಬದ್ಧರಿದ್ದೇವೆ. ಅಥವಾ ಅವರ ಇದನ್ನು ಬಿಡುಗಡೆಗೊಳಿಸಿ ಅಲ್ಲ, ಅವರ ಭಾವಚಿತ್ರವನ್ನು
ನಲ್ಲಿ ಕಸಾಯಿಖಾನೆಗೆ ಹೋಗುವಾಗ ಎಷ್ಟು ಮಾಮೂಲಿ ಹೋಗ್ತದೆ, ಅಲ್ಲಿಂದ ಕೇರಳ ರಾಜ್ಯಕ್ಕೆ ಹೋಗುವಾಗ ಎಷ್ಟು ಮಾಮೂಲಿ ವಸೂಲು ಮಾಡ್ತಾ ಇಲ್ಲ ನಮ್ಗೆ ಗೊತ್ತಿದೆ. ಅಲ್ಲ, ನೀವು ಗೊತ್ತಿದ್ರೆ ಅದು ಹಿಂದೂ ನಾಯಕರು ಯಾರೇ ಆಗಿದ್ರು ಕೂಡ ನೀವು ಅದನ್ನ ಬಹಿರಂಗಪಡಿಸಲಿಲ್ಲ. ನಾವು ಯಾರು ಕೊಡ್ತಾರ ವ್ಯಕ್ತಿಯನ್ನು ತರ್ತೇವೆ. ನೋಡಿ, ಸಂಘಟನೆ ಯಾವುದೇ ಸಂಘಟನೆಯ ವ್ಯವಸ್ಥೆಯೊಳಗೆ ಯಾರು ಅಂತದನ್ನ ಮಾಡುವುದಿಲ್ಲ. ಸಂಘಟನೆ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಸಂಘಟನೆ ಹೆಸರಲ್ಲಿ ಮಾಡಿದ್ರೆ ಅವರು ಯಾರಂತ ನಮಗೆ ತಿಳಿಸಿ ಅಲ್ಲ ಬಹಿರಂಗಪಡಿಸಿ. ಇದು ಈಗ ಬಹಿರಂಗ ಚರ್ಚೆ ಆಗ್ತಿದೆ, ಜನರಿಗೆ ಗೊತ್ತಾಗ್ತಿದೆ. ತಿಳಿಸಿ ಅವರನ್ನ ನಾವು ಕೊಂಡೋಗ್ತಿರೋದು. ತರಲಿಲ್ಲ, ನಾವು ಇನ್ನೊಮ್ಮೆ ನೀವು ಅಲ್ಲ, ಒಬ್ಬ ನೈಜ ಗೋವನ್ನು ಪ್ರೀತಿಸುವಂತವನಿಗೆ ನೀವು ಆ ಹೆಸರು ಹೇಳಬೇಕು, ಬಹಿರಂಗವಾಗಿ ಹೇಳಿದ್ರೆ ಅಲ್ಲ. ಇವತ್ತು ನೈಜ ಗೋ ಅನ್ನೋದು ಹೇಳ್ತಾ ಇದ್ದಾರಲ್ಲ ಇವರು, ಇವತ್ತು ದನ ಕೊಡುವವನು ಹಿಂದೂ, ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಪ್ರಭಾಕರ್ ಭಟ್ ದೊಡ್ಡ ಹಿಂದುತ್ವವನ್ನು ಮಾತಾಡ್ತಾರೆ, ಅವರ ಪಕ್ಕದಲ್ಲಿ ಗೋಮಾಂಸ ಇದೆ, ಗೋಮಾಂಸದ ಹೋಟೆಲ್ ಇದೆ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಿಮ್ಮ ಅರ್ಥ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ? ಅಲ್ಲಲ್ಲ, ಇವರಿಗೆ ಬೇಕಾದ್ದು ಹತ್ಯೆ ನಿಲ್ಬೇಕು, ಗೋವನ್ನು ಇದೇನಿಲ್ಲ, ರಾಜಕೀಯ ಮಾಡ್ಬೇಕು. ಮುಂದಿನ ಚುನಾವಣೆ ಬರ್ತಾ ಇದೆ, ಅದು ಬಿಜೆಪಿ. ಗೋವಿನ ವಿಷಯದಲ್ಲಿ ರಾಜಕೀಯ ಮಾಡಿ ಸಂಘ ಪರಿವಾರಕ್ಕೆ ಏನು ಲಾಭ ಇಲ್ಲ. ಲೋಕಕ್ಕೆ ಗೋವಿನ ನೋಡಿ, ನಾವು ಅದನ್ನು ಒಪ್ಪುದಿಲ್ಲ. ಗೋವಿನ ವಿಷಯದಲ್ಲಿ ರಾಜಕೀಯ ಮಾಡುವ ಅವಶ್ಯಕತೆ ಇಲ್ಲ. ಗೋವನ್ನು ನಾವು ಪೂಜೆ ಮಾಡುವವರು. ಗೋವಿನಲ್ಲಿ ನಾವು ರಾಜ್ಯದಲ್ಲಿ 90% ಹಿಂದೂಗಳು ತಿಂತಾರೆ. ಏನು ಪೂಜೆ? ಅವ್ರಿಗೆ ಪೂಜೆ ಮಾಡುವ, ನಾವು ಪೂಜೆ ಮಾಡುವಂತವರು. ನಾವು ಅದನ್ನ ಪಣಜಿಯಲ್ಲಿ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ, ಮಾಡ್ತಾ ಇಲ್ಲ. ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಇದೆ. ಪುತ್ತೂರಿಂದ ಅಸ್ಸಾಮಿಗೆ ಹೋಗುದು ಬೇಡ. ಓಕೆ, ನೈಸ್. ನಿಮ್ಮ ಪಾಯಿಂಟ್ ಇದೆ. ಒಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸಿ ನಾನು ಆ ಬಗ್ಗೆ ಬರ್ತೀನಿ. ನಮಸ್ಕಾರ. ಹಲೋ, ನಾನು ದಯವಿಟ್ಟು ವೀಕ್ಷಕರಲ್ಲಿ ವಿನಂತಿ, ಮಾತಾಡ್ಲಿಕ್ಕಿದ್ರೆ ದಯವಿಟ್ಟು ತಕ್ಷಣ ಮಾತಾಡಬೇಕು. ನೀವು ಟಿವಿ ವಾಲ್ಯೂಮ್ ಕಾಯ್ತಾ ಇದ್ರೆ ನಮ್ಗೆ ಟೈಮ್ ಕಾಯ್ಲಿಕ್ಕೆ ಆಗುದಿಲ್ಲ. ಹೇಳಿ, ಮಾತಾಡಿ. ಹಲೋ, ಕೇಳಿಸ್ತಿದೆ? ಹಾ, ಕೇಳಿಸ್ತಾ ಉಂಟು, ಹೇಳಿ. ಸಚಿನ್ ಬೊಂಪಲ್ ಮಾತಾಡುದು. ಹೇಳಿ ಸಚಿನ್ ಅವರೇ. ಸರ್, ನಾನು RSS ಸಂಘಟನೆಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಪ್ಲೀಸ್ ಹಿಂದೂ ಅಂತ ಹೇಳ್ಬೇಡಿ, RSS ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಈಗ ಹಿಂದೂ ಸಂಘಟನೆಗಳು ಏನ್ ಮಾಡ್ತಾ ಇದೆ ಅಂತ. 100% ಹಿಂದೂಗಳಲ್ಲಿ ಈಗ ನನ್ನ ಹತ್ರ 80% ಹಿಂದೂಗಳಿದ್ದಾರೆ ತುಳುನಾಡಿನಲ್ಲಿ. ಎಷ್ಟೋ ಜನ ಬಂದು ಹೇಳಿದ್ದಾರೆ ಅವರಿಗೆ RSS ಸಂಘಟನೆಯಿಂದ ತುಂಬಾ ಅನ್ಯಾಯ ಆಗಿದೆ ಅಂತ. ನಾನು ಎಷ್ಟೋ ಜನರನ್ನು ಸಮಾಧಾನ ಮಾಡಿದ್ದೇನೆ, ಬೇಡ ಜಗಳ ಬೇಡ ಅಂತ. ಮುಂಚೆ 1-2 ದಶಕದಲ್ಲಿ ಮುಂಚೆ ಎಲ್ಲರೂ ಹಿಂದೂ ಅಂತ RSS ಗೆ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ಈಗ ಅದು ಪರಿಸ್ಥಿತಿ ಇಲ್ಲ. ಎಷ್ಟೋ ಜನ ಪೆಟ್ಟು ತಿಂದವರು ನನ್ನ ಹತ್ರ ಬಂದಿದ್ದಾರೆ. ನಾನು ಬೇಡ ಜಗಳ ಬೇಡ, ಸಮಾಧಾನದಲ್ಲಿ ಇರಿ ಅಂತ ಹೇಳಿದ್ದೀನಿ. ಹಿಂದೂ RSS ಕಾರ್ಯಕರ್ತರು ನಾನು ಅವರಿಗೇನು ಹೇಳುದಿಲ್ಲ. ಆದ್ರೆ ಕೆಲವು ಹಿಂದೂ ಸಂಘಟನೆದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು, ದಕ್ಷಿಣ ಪ್ರಾಂತ್ಯ ಅಧ್ಯಕ್ಷರು ಎಷ್ಟೋ ಅನ್ಯಾಯಗಳನ್ನು ಮಾಡಿದ್ದಾರೆ ಇಲ್ಲಿ ಇವರು. ಓಕೆ ಸರ್, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ನಾವೀಗ ಗೋಹತ್ಯೆ ಬಗ್ಗೆ ಹೋದ್ರೆ ಅದು ಎಂಟೈರ್ಲಿ ಡಿಫ್ರೆಂಟ್ ಟಾಪಿಕ್. ನಾವೀಗ ಮತ್ತೆ ಪುತ್ತೂರಿನ ವಿಷಯಕ್ಕೇನೆ ಬರುವುದಾದ್ರೆ, ಜಗದೀಶ್ ಕಾರಂತ್ ಹೇಳಿದ ಪ್ರಕಾರ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಖಾದರ್ ಇರಬೇಕು ಅಥವಾ ನಾವಿರಬೇಕು ಅಂತ. ಅದ್ರ ಅರ್ಥ ಏನು ಹಾಗಾದ್ರೆ? ಖಾದರ್ ಇರಬೇಕು ಅಂತ ಅಲ್ಲ, ಖಾದರು ಅವರ ಇನ್ಸ್ಪೆಕ್ಟರ್ ಆಗಿ ಪೊಲೀಸ್ ಇಲಾಖೆಯ ಒಳಗೆ ಏನು ಸಂವಿಧಾನಬದ್ಧವಾಗಿರತಕ್ಕಂಥ ಕಾನೂನುಗಳಿದೆ ಅದರ ಅಡಿಯಲ್ಲಿ ಅವರು ಕೆಲಸ ಮಾಡಬೇಕು. ಅವರು ಅದನ್ನು ಬಿಟ್ಟು ಬೇರೆ ರೂಟಲ್ಲಿ, ಅಂದರೆ ಈಗ ಮತಾಂಧತೆಯನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡು ಹಾಗೆ ಆಗ್ತಾ ಉಂಟು ಅಂತ ಹೇಳುದು ನೀವು. ಅದು ಆಗ್ತಾ ಉಂಟು ಹೇಳುವುದಕ್ಕೆ ನಾವು ಕೆಲವು ದಾಖಲೆಗಳನ್ನು ಕೊಡಬಹುದು. ಯಾಕೆಂತ ಹೇಳಿದರೆ, ವಿಶ್ವ ಹಿಂದೂ ಪರಿಷತ್ತಿನ ಹೆಸರಿನಲ್ಲಿ ಸರ್ವೆಯಲ್ಲಿ ದಿಕ್ಸೂಚಿ, ಅಂದರೆ ರಸ್ತೆಗಳ ದಿಕ್ಸೂಚಿ ಮಾಡೋ ಒಂದು ಕಟ್ಟೆಯನ್ನು ನಿರ್ಮಾಣ ಆಗುತ್ತೆ. PWD ಅವರ ಪರ್ಮಿಷನನ್ನು ತಗೊಂಡು, ಅಲ್ಲಿ ಯಾರು ಒಂದೇ ಪರ್ಮಿಷನ್ ಕೊಟ್ಟ ನಂತರ ಅದನ್ನು ಹೊಡಿಬೇಕು ಅಂತಿದ್ರೆ ವಾಪಸ್ ಅದನ್ನು ಬಿಡಬೇಕು. ಯಾರು? PWD ಅವರು ಹೇಳಬೇಕು ಅದನ್ನು ತೆಗಿಬೇಕು ಅಂತ ಕಂಪ್ಲೇಂಟ್ ಕೊಡಬೇಕು, ಅಥವಾ ಅಲ್ಲಿ ಸಾರ್ವಜನಿಕರು ಕೊಡಬೇಕು. ಅವರು ಕೊಡುವುದಿಲ್ಲ. ಮಧ್ಯರಾತ್ರಿ ರಾತ್ರಿ ಹೋಗಿ ಇವರು ಖುದ್ದು ನಿಲ್ಲಿಸಿ ಅದನ್ನು ಹೊಡಿತಾರೆ. ಸುಳ್ಯ ಪದವಿನಲ್ಲಿ ಅಲ್ಲಿ ಎಷ್ಟೋ ವರ್ಷಗಳಿಂದ ಅಲ್ಲಿ ಒಂದು ಕಟ್ಟೆ ಇತ್ತು, ಅದರಲ್ಲಿ ಧ್ವಜ ಹಿಂದೂ ಧ್ವಜ ಅರ್ಥ ಆಯಿತು. ಅದರ ಪಕ್ಕದಲ್ಲಿ ಮುಸಲ್ಮಾನರು ಕಟ್ಟೆ ಮಾಡ್ತಾರೆ. ಕಟ್ಟೆ ಮಾಡಿ ಅಲ್ಲಿ ಅವರ ಸಮುದಾಯದ ಧ್ವಜವನ್ನು ಹಾರಿಸ್ತಾರೆ. ಯಾವುದು ಗೊಂದಲಗಳಿರಲಿಲ್ಲ. ಅಲ್ಲಿ ಇದ್ದಕ್ಕಿದ್ದಾಗೆ ಅವರ ಕಟ್ಟೆಯನ್ನು ಯಾರೋ ಹೊಡೆದ್ರು. ಅದನ್ನು ಸಂಘಟನೆ ಮೇಲೆ ಹಾಕಿ ರಾತ್ರೋರಾತ್ರಿ ಈ ಕಟ್ಟೆಯನ್ನು ಇವರು ಅಧಿಕಾರಿ ನಿಲ್ಲಿಸಿ ಹೊಡಿತಾರೆ. ಯಾವುದೇ ಕಂಪ್ಲೇಂಟ್ ಇಲ್ಲ. ಅಂದರೆ ಅಧಿಕಾರಿಗಳು ಮಾಡಬೇಕಾದ್ದೇನು? ಸ್ಟೇಷನಿಗೆ ಕರೆಸಿ ಅದಕ್ಕೆ ಸಂಬಂಧಪಟ್ಟ ಕರೆಸಿ ಚರ್ಚೆ ಮಾಡಿ ಅದಕ್ಕೆ ಬೇಕಾದ ಸೊಲ್ಯೂಷನ್ ಹುಡುಕಬೇಕೆ ಹೊರತು ಅಲ್ಲಿ ಶಾಂತಿ ಭಂಗವನ್ನು ತರಿಸುವಂತಹ ಕೆಲಸವನ್ನ ಒಬ್ಬ ಕಾಯುವವನೇ ರಕ್ಷಕನೇ ಮಾಡ್ತಾನಂತ ಅದರ ಅರ್ಥ ಏನು? ನಾನು ಆ ಬಗ್ಗೆ ಬರ್ತೀನಿ. ಅಷ್ಟಪ್ರತ ಒಂದು ಕರೆ ಸ್ವೀಕರಿಸಿ. ನಮಸ್ಕಾರ. ಹಲೋ, ಹಲೋ, ನಮಸ್ಕಾರ. ಹೇಳಿ ನಿಮ್ಮ ಹೆಸರು ಮತ್ತೆ ಎಲ್ಲಿಂದ?
ನಾನು ಶಾಕಿರ್ ಅಂತ ಮಾಣಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ಶಾಕಿರ್ ಅವರೇ, ಮಾತಾಡಿ. ಇಲ್ಲಿ ಇರುವುದು ಏನು ಅಂತ ಹೇಳಿದ್ರೆ, ಈ ಸಂಘ ಪರಿವಾರ ಮತ್ತು RSS ಉಂಟಲ್ಲ, ಇದು ನಿಜವಾಗಿಯೂ ಇವರೀಗ ಇಲ್ಲಿ ಪ್ರತಿಭಟನೆ ಮಾಡಿದ್ವಿ ಅಂತ ಗೋವಿನ ಹೆಸರಲ್ಲಿ, ನಿಜವಾಗಿಯೂ ಇವರಿಗೆ ಗೋವು ಸೇವ್ ಮಾಡ್ಬೇಕಂತ, ಗೋರಕ್ಷಣೆ ಮಾಡ್ಬೇಕಂತ ಇಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ಇವರದೇ ಬಿಜೆಪಿ ಮತ್ತು ಸಂಘ ಪರಿವಾರ ಅಂತ ರೂಲ್ ಮಾಡುವಂತ ಸ್ಟೇಟ್ ಆಗಿರ್ಬೋದು, ಗೋವಾ, ಜಾರ್ಖಂಡ್ ಮತ್ತೆ ಮಣಿಪುರ್ ಎಲ್ಲಾ ಕಡೆ ಈ ಎಲ್ಲೂ ಕೂಡ ಗೋವನ್ನು ನಿಷೇಧ ಮಾಡಿಲ್ಲ. ಕೇರಳದಲ್ಲೂ ಕೂಡ ನೋಡಿದ್ರೆ ನೀವು, ಬಿಜೆಪಿ ಸಂಘ ಪರಿವಾರದ ನಾಯಕರು ಗೋವನ್ನು ತಿಂತಾರೆ. ಇವರ ಇದೊಂದು ನಿಲುವಿನಿಂದಾಗಿ ಇವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ, ಗೋವನ್ನು ಹಿಡಿದು ಇವರಿಗೆ ರಾಜಕೀಯ ಮಾಡಬೇಕು, ಮುಸಲ್ಮಾನರಿಗೆ ಹೊಡಿಬೇಕು ಅಷ್ಟೇ. ಸರ್, ನಿಮ್ಮ ಪಾಯಿಂಟ್ ಅರ್ಥ. ಧನ್ಯವಾದ ಕರೆ ಮಾಡೋದಕ್ಕೆ. ಅಶ್ರಫ್ ಅವರೇ, ಇವರು ಹೇಳಿದ ಪಾಯಿಂಟ್, ಇವರು ಎಕ್ಸಾಂಪಲ್ ಕೊಟ್ಟರು ಹೇಗೆ ಪೊಲೀಸ್ ಅಧಿಕಾರಿ ಏನಾಗಿದೆ, ನೀವು ಅದನ್ನು ಸುಳ್ಳು ಹೇಳ್ತೀರಾ? ಫುಲ್ ಎಕ್ಸಾಂಪಲ್ ಎಲ್ಲ ಸುಳ್ಳು ನಿಮ್ಮ ಹತ್ರ? ಅದು ಅವರಿಗೆ ಏನಾಗಿದೆ ಅಂದ್ರೆ, RSS ಸಂಘ ಪರಿವಾರ ಯಾವ ಅಧಿಕಾರಿಯನ್ನು ತನ್ನ ಕಸಿಮುಷ್ಟಿಯಲ್ಲಿ ಇಟ್ಟರೆ ಮಾತ್ರ ಅವರನ್ನು ಅವ್ರು ನಿಜವಾದ ನೈಜ ಅಧಿಕಾರಿ ಅಂತ ಹೇಳ್ತಾರೆ. ಕೇಳ್ತಾ ಇಲ್ಲ ಅಂತ ಹೇಳುದು ನಿಮ್ಮ ಪ್ರಕಾರ? ಖಾದರ್ ಅವರು ಕಾನೂನು ಹೇಗಿದೆ ಅದನ್ನು ನಡೀತಾ ಇದ್ದಾರೆ. ಅವರೊಂದು ಸಮುದಾಯದ ಅಧಿಕಾರಿಯಾಗಿ ನೇಮಕಗೊಂಡದಲ್ಲ, ಅವರ ಅರ್ಹತೆ ಮೇಲೆ ಅವರು ಇವತ್ತು ಸರ್ಕಾರದ ಒಬ್ಬ ನೌಕರರಾಗಿ ಇವತ್ತು ಕರ್ತವ್ಯವನ್ನು ಮಾಡ್ತದೆ. ಎಲ್ಲಾ ಸಮುದಾಯದ ಒಂದೇ ರೀತಿಯಲ್ಲಿ ಯಾರು ಕಾನೂನು ಕ್ರಮ ಕೈಗೊಳ್ದ ಅವರ ಮೇಲೆ ಕಠಿಣವಾಗಿ ಹೇಳಿದ ಪ್ರಕಾರ ಕಂಪ್ಲೇಂಟ್ ಬಂದ ಕಾರಣ ಕಟ್ಟೆಯನ್ನು ತೆರವುಗೊಳಿಸಿರ್ಬೋದು. ಸಾರ್ವಜನಿಕ ಅವ್ರಿಗೆ ಕಂಪ್ಲೇಂಟ್ ಬಂದಿದೆ, ಏಕಾಏಕಾಗಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೋಗಿ ಕಟ್ಟೆ ತೆಗೀತಾರೆ ಅಂತ ಹೇಳಿ ಅದು ಸುಳ್ಳು ಆದಂತ. ಇವರಿಗೆ ಏನಾದರೂ ಒಂದು ಕಾರಣ ಬೇಕಲ್ಲ. ಈಗ ಖಾದರ ಮೇಲೆ ಆರೋಪ ಮಾಡ್ಬೇಕು, ಏನಾದರೂ ಕಾನೂನು ಬೇಕಾ? ಆತ ಮತ ಅಂದ, ಆತ ಲವ್ ಜಿಹಾದಿಗೆ ಸಪೋರ್ಟ್ ಮಾಡ್ತಾನೆ ಅಂತೆಲ್ಲ ಹೇಳಿ ಒಂದು ಇದೇ ಅಲ್ಲ ಸ್ವಾಮಿ. ಲವ್ ಜಿಹಾದಿಗೂ ಮೊನ್ನೆ ಒಂದು SC ಹುಡುಗಿಯನ್ನು ಒಬ್ಬ ಅಲ್ಲಿ ಬೈಕಲ್ಲಿ ಕೂತ್ಕೊಳಿಸಿ ಹೋಗುವಂತ ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡು ಬಂದು ಹೊಡಿಲಿಲ್ಲ ಅಲ್ಲಿ ಸಹ. ನೋಡಿ, ಇದು ಗಮನಿಸಿ, ಯಾವುದು ವಿದೌಟ್ ದಾಖಲೆಗಳಲ್ಲಿ ನಾವು ಮಾತಾಡಿದಿಲ್ಲ, ಎಲ್ಲಿಯೂ ಹೊಡಿಲಿಲ್ಲ. ಕರ್ಕೊಂಡು ಬಂದು ಸ್ಟೇಷನಿಗೆ ಕೊಟ್ಟಾಗ ಸ್ಟೇಷನಿಗೆ ತಂದು ಕೊಟ್ಟವರ ಮೇಲೆ ಕೇಸ್ ಹಾಕುವಂಥದ್ದು. ಆ ನಂತರ ಒಬ್ಬ ರಮೇಶ್ ರೈ ಅಂತ ಹೇಳುವಂಥವರು ಅವರ ರಿಕ್ಷಾದಲ್ಲಿ ಅವರು ಓಡಿಸ್ತಾ ಇರಬೇಕಿದ್ರೆ ಅಲ್ಲಿ ಒಂದು ಇನೋವಾ ಕಾರು ಬರುತ್ತೆ, ಅವರನ್ನು ಅಡ್ಡಗಟ್ಟಿ ಅವರಲ್ಲಿ ಇರುವಂಥ ಅವರಿಗೆ ಹೊಡಿತಾರೆ. ಅವರ ಗಾಡಿಯಲ್ಲಿ ಹನುಮಂತನ ಫೋಟೋ ಇರ್ತದೆ, ಅದನ್ನು ಹರಿದು ಬಿಸಾಡ್ತಾರೆ. ಈ ವ್ಯಕ್ತಿ ಇನೋವಾ ಕಾರಿಗೆ ನಂಬರ್ ಇರುವುದಿಲ್ಲ, ಹೊಸ ಇದು ನಂಬರ್ ಪ್ಲೇಟ್ ಆಗದ ಗಾಡಿ. ಅವರು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಇದು ನೀನು ಕ್ರಿಯೇಟ್ ಮಾಡಿದ್ದು ಅಂತೇಳಿ ಅವನ ಮೇಲೆ ದಬ್ಬಾಳಿಸಿ ಅವನನ್ನು ಸ್ಟೇಷನಿಂದ ಹೊರಗೆ ಹಾಕುವಂಥ ಕೆಲಸ ಮಾಡ್ತಾರೆ. ತನ್ನ ಸಹೋದರಿಗೆ ಒಬ್ಬ ಈಶ್ವರ ಮಂಗಿಲದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಿಟ್ಟು ಬರುವಾಗ ಅವನಿಗೆ ತಂಗಿಗೆ ಒಬ್ಬ ದುಪ್ಪಟ ಎಳಿತಾನೆ, ಅಣ್ಣ ವಿರೋಧ ಮಾಡ್ತಾನೆ, ಇನ್ನೊಬ್ಬವನ ಜೊತೆ ಇದ್ದವರು ವಿರೋಧ ಮಾಡ್ತಾರೆ. ಅವರು ಬಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ತಂಗಿಯ ಎದುರೇ, ಈಗ ನಿಜವಾಗಿ ಹೇಗೆ ಕಂಪ್ಲೇಂಟ್ ರಕ್ಷಣೆ ಕೊಡ್ಬೇಕು ತಾನೆ, ತಂಗಿಯ ಎದುರೇ ಅವರಿಬ್ಬರಿಗೆ ಹೊಡೆದು ಅವರ ಕಂಪ್ಲೇಂಟ್ ಕೊಡದೆ ಅವರನ್ನು ಅಡ್ಡಿಸುವಂತ ಕೆಲಸ ಆಗುತ್ತೆ. ಹಾಗಾದ್ರೆ ಇದೇನು? ಇದರಲ್ಲಿ ನಿಮ್ಮ ಗಮನಕ್ಕೆ ಉಂಟು ಅಶ್ರಫ್ ಅವರೇ ಅಥವಾ ಬರಲಿಲ್ಲ? ಇಂಥದ್ದು ಆಗ್ತಾ ಉಂಟು ಅಂದ್ರೆ ನಿಮ್ಗೆ ಖಂಡಿತ ಆಗ್ತಾ ಇದ್ರೆ ಸಾರ್ವಜನಿಕರು ಅಲ್ಲಿ ನಾಗರಿಕರು ಎದ್ದೇಳ್ತಿದ್ರು. ಕೇವಲ ಕೆಲವು ಸಂಘಟನೆ ಕೆಲವು ಮಂದಿ ಮಾತ್ರ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಕಾರಂತರು ಸ್ಪೀಚ್ ಮಾಡ್ತಾ ಇದ್ದಾರೆ, ಒಬ್ಬ ಅಧಿಕಾರಿಯನ್ನು ನಾವು ತಲೆಬೋಲಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅವನು ಬೆತ್ತಲೆ ಮಾಡ್ತೇವೆ ಅಂತ ಹೇಳಿ. ಇವರಿಗೆ ಎಂತ ಸಂಸ್ಕೃತಿ? ಇವರು ಇಂಥವರ ಭಾಷಣ ಕೇಳ್ತಾರಲ್ಲ. 95% ಹಿಂದೂಗಳು ಇವರನ್ನು ವಿರೋಧಿಸ್ತಾರೆ. ಇವತ್ತು ಏನಾಗಿದೆ ಅಂದ್ರೆ, ಇನ್ನು ಚುನಾವಣೆಗೆ 6 ತಿಂಗಳಿದೆ. ಏನಾದರೂ ಒಂದು ಮಾಡಿ ದಕ್ಷಿಣ ಕನ್ನಡದಲ್ಲಿ ಏನಾದರೂ ಕಳೆದಂತ 7 ಶಾಸಕರಿದ್ದಾರಲ್ಲ ಅದನ್ನು ಪಡ್ಕೊಳ್ಬೇಕಂದ ಇವರ ಅಶ್ರಫ್ ಕಲ್ಲೆಗರ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಜಗದೀಶ್ ಕಾರಂತರ್ ಅವರು ಖಾದರ್ ಅವರು ನಿಜವಾದ ರೀತಿಯಲ್ಲಿ ಡ್ಯೂಟಿ ಮಾಡ್ತಿದ್ರೆ ಅವರ ಬಗ್ಗೆ ಜಗದೀಶ್ ಕಾರಂತರು ಮಾತಾಡ್ತಾ ಇಲ್ಲ ಇತ್ತು. ಜಗದೀಶ್ ಕಾರಂತರು ಇದಕ್ಕಿಂತ ಮುಂಚೆ ಸುಳ್ಯದಲ್ಲಿ ಸತೀಶ್ ಅಂತ ಹೇಳುವಂಥ SP ಅವರ ವಿರುದ್ಧ ಮಾತಾಡಿದ್ದಾರೆ, ಬೇರೆ ಬೇರೆ ಅಧಿಕಾರಿಗಳ ವಿರುದ್ಧ ಮಾತಾಡಿದ್ದಾರೆ, ಹೆಸರು ಕರೆದು ಹೇಳಿದ್ದಾರೆ. ಅವರು ಕೇವಲ ಒಬ್ಬ ಅಬ್ದುಲ್ ಖಾದರ್ ಇವರು ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಮಾತ್ರ ಅವರು ವಿರೋಧ ಮಾಡಿ ಮಾತಾಡಿದ್ದಲ್ಲ, ತಪ್ಪು ಮಾಡಿದಾಗ ಅದನ್ನು ಎಲ್ಲ ಕಡೆಯೂ ಅವರು ವಿರೋಧಿಸ್ತಾರೆ. ಓಕೆ ಓಕೆ, ಆ ಬಗ್ಗೆ ಒಂದು ಕರೆ ಸ್ವೀಕರಿಸುತ್ತೇನೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತೆ ಎಲ್ಲಿ? ಕಣ್ಣೂರಿಂದ ಮೊಹಮ್ಮದ್ ಅಂತ ಮಾತಾಡೋದು. ಹೇಳಿ ನಮ್ಮ ಟಿವಿಗೆ ನಮಸ್ಕಾರ. ಹೇಳಿ ನಮಸ್ತೆ. ನೋಡಿ ಸರ್, UT ಖಾದರ್ ಒಬ್ಬರ ಮತದಲ್ಲಿ ಇನ್ನಾದವರಲ್ಲ. ಹಿಂದೂ, ಮುಸ್ಲಿಮ್ಸ್, ಕ್ರಿಸ್ತಾನ್ಸ್ ಎಲ್ಲ ಜನರು ಹಾಕಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ನೋಡಿ, ಬಿಜೆಪಿನವರು ಎಲ್ಲರ ಮತ ತೆಕೊಂಡು ನಾವು ಹಿಂದೂಗಳು ಮತ ತೆಕೊಂಡಿದ್ದೆ ಅಂತ ಹೇಳ್ತಾರೆ. ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ನಾವು ಮತ ಹಾಕಿದ್ದೇವೆ. ಅವರು ನಾನು ಮುಸ್ಲಿಮು, ಆದ್ರೆ ಅವ್ರು ಹೇಳ್ತಾರೆ ಹೇಗೆ ಗೊತ್ತಾ, ಬೆಂಕಿ ಕೊಡ್ತೇನೆ ಅಂತೆ ದಕ್ಷಿಣ ಕನ್ನಡಿಗೆ. ಇಂಥವರೆಲ್ಲ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡುವವರು ಕೆಟ್ಟವರು. ನೋಡಿ, ದನದ ವಿಷಯದಲ್ಲಿ ಇವರು ಮಾತಾಡ್ತಾರೆ. ಕೇಂದ್ರದಲ್ಲಿ ಬಿಜೆಪಿ ಗವರ್ಮೆಂಟ್ ಇದೆ, ಏಕೆ ಬ್ಯಾನ್ ಮಾಡುದು? ಎಕ್ಸ್ಪೋರ್ಟ್ ಆಗುವ ಅಂಶಕ್ಕೆ ಎಷ್ಟು 1000 ಟನ್ ಹೋಗ್ತದೆ, ಸರಿ. ಅದಕ್ಕೆ ಮಾಡುದು
ಸರಿ, ನಿಮ್ಮ ವಿಷಯ ಗೊತ್ತಾಯ್ತು. ನಾವು ನಿಮಗೆ ಕನ್ಫ್ಯೂಷನ್ ಆಗಿದ್ರೆ ನಾವು ಹೇಳ್ತಾ ಇದ್ವಿ, ಇದು UT ಖಾದರ್ ಅವರ ವಿಷಯ ಅಲ್ಲ, ಇದು ಪೊಲೀಸ್ ಇನ್ಸ್ಪೆಕ್ಟರ್ ಖಾದರ್ ಅಂತ ಪುತ್ತೂರು, ಆ ವಿಷಯದಲ್ಲಿ ಬಹುಶಃ ನಿಮ್ಗೆ ಕನ್ಫರ್ಮ್ ಗ್ಯಾರಂಟಿ ಇದ್ರೆ ನೋ ಪ್ರಾಬ್ಲಮ್, ನಿಮ್ಮ ಅಭಿಪ್ರಾಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಿದ್ರೆ ಅಲ್ಲ, ಈಗ ಅವರು ಹೇಳಿದ್ರು ಬೆಂಕಿ ಕೊಡೋ ಸಂಸ್ಕೃತಿ ಇವರದು, ಬೆಂಕಿ ಕೊಡ್ತೇನೆ ಅಂತ ಹೇಳ್ತಾರೆ. ಒಬ್ಬ ಸಂಸದ ಜವಾಬ್ದಾರಿ ಆವೇಶ ಏನ್ ಸರ್, ಇವತ್ತೊಂದು ಜವಾಬ್ದಾರಿ ಇದ್ದಂತ ಸ್ಥಾನದಲ್ಲಿ ಕೂತಂತ ವ್ಯಕ್ತಿ ಎಲ್ಲಿ ಬೆಂಕಿ ಹೊತ್ತುತ್ತ ಅಲ್ಲಿ ಬೆಂಕಿಯನ್ನು ನಂದಿಸಬೇಕಾದವರು ಇವತ್ತು ನಾನು ಬೆಂಕಿಗೆ ಕೊಡ್ತೇನೆ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಟೇಬಲ್ಗೆ ಹೊಡೆದು ನಿನ್ನನ್ನು ಈಗ ಬಂದು ಎತ್ತಂಗಡಿ ಮಾಡ್ತೇನೆ, ಅರ್ಧ ಗಂಟೆಯಲ್ಲಿ ದಕ್ಷಿಣ ಕನ್ನಡ ಬಂದ್ ಮಾಡಿಸ್ತೇನೆ ಅಂತ ಯಾವ ಸಂಸ್ಕೃತಿ? ಇವರು ಏನು ಹಿಂದೂ ರಕ್ಷಣೆ ಸಂಸದರು, ಮಾನ್ಯ ಸಂಸದರು ನಳಿನ್ ಕುಮಾರ್ ಕಟೀಲ್ ರವರು ಬೆಂಕಿ ಕೊಡ್ತೇನೆ ಅಂತ ಮಾತ್ರ ಹೇಳಿದ್ದು. ಆನಂತರ ಇನ್ಸ್ಪೆಕ್ಟರ್ ಬಗ್ಗೆ ಅವರು ಬೇಲನ್ನು ಕೊಡದಾಗ ಅದರ ಬಗ್ಗೆ ವಿರೋಧ ಮಾತಾಡಿದ. ಹೌದು, ನಿಮ್ಮ OYS ಅಕ್ಬರುದ್ದೀನ್ 15 ನಿಮಿಷ ಪೊಲೀಸ್ ಇಲಾಖೆ ಸೈಲೆಂಟ್ ಮಾಡಿ ಮತ್ತೆ ಯಾರು ಮುಸಲ್ಮಾನರಲ್ಲ, ನೀವು ಸಂಸದರ ಬಗ್ಗೆ ಮಾತಾಡಬೇಕು. ದಕ್ಷಿಣ ಕನ್ನಡದ ಮಂಗಳೂರು ಲೋಕಸಭಾ ಸಂಸದರ ವಿಷಯ ಮಾತಾಡ್ತಿದ್ದೇವೆ. ನೀವು ಎಲ್ಲೆಲ್ಲಿ ಯಾವ ವಿಷಯ ತಲಕ ಆಗ್ತೀರಾ ಅಂತ ಆದ್ರೆ OYS ಅಕ್ಬರುದ್ದೀನ್ ಸಾಧ್ಯ ಆಯ್ತಲ್ಲ. OYS ಅಕ್ಬರುದ್ದೀನ್ ಮಾತಾಡಿದಾಗ ಸಂಸದ ಜವಾಬ್ದಾರಿದ ಸಂಸದ ಬೆಂಕಿ ಕೊಡ್ತಾನೆ, ತಂದ ತಂಗಿ ಹತ್ಯೆ ಮಾಡಿದ್ರು, ಅಲ್ಲಿ ಏನ್ ಮಾಡಿದ್ರು ಇವರು ಬಿಜೆಪಿ ಅವರು? ನಾಚಿಕೆ ಅಶೋಕ ಪೂಜಾರಿಯನ್ನು ಇಲ್ಲಿ ಪೂಜಾರಿಯನ್ನು ಹರೀಶ್ ಪೂಜಾರಿಯನ್ನು ಕೊಲ್ತಾ ಇದ್ದಾರೆ, ಮತ್ತೊಬ್ಬರು ಉಡುಪಿಯಲ್ಲಿ ಕೊಲ್ತಾ ಇದ್ದಾರೆ. ಅವರ ವಿಷಯ ಕೊಲ್ತಾ ಇರುವರು ಯಾರು? ನೀವೇ ಕೊಂದದ್ದು. ಹರೀಶ್ ಪೂಜಾರಿಯನ್ನು ಸಂಘಟನೆ ಕೊಂದದ್ದು. ಪೂಜಾರಿಯನ್ನು ಯಾರು ಕೊಂದದ್ದು? ಯಾರು ಕೊಂದದ್ದು ಹೇಳಿ. ನಿಮ್ಮ ಸಂಘಟನೆಯವರು ಬಂಧಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಜನಪ್ರತಿನಿಧಿ ಕರೋಪಾಡಿಯನ್ನು ಅಗಲವಾಗಿ ಅವರ ಕಚೇರಿಯಲ್ಲಿ ಕೊಲ್ತಾರೆ ಅಂದ್ರೆ ಎಲ್ಲಿ ಹೋಯ್ತು? ಯಾರು ಕೊಲ್ತಾ ಇರೋದು? ನಮ್ಮ ಸಂಘಟನೆ ಅಂತ ಹೇಳಲಿಕ್ಕೆ ನೀವು ದಾಖಲೆ ಕೊಡಿ. ಜಾಗರಣೆ ಎದಕ್ಕೆ ಅಂತೇಳಿ 1000 ಹೆಸರಿಟ್ಟುಕೊಂಡು ನೀವು ಇರ್ತೀರಾ? ಎಲ್ಲ ಸಂಘ ಪರಿವಾರ ಶಿಕ್ಷೆ ಆಗಿರ್ತಾನೆ, ಮಾಡಿದವ್ರಿಗೆ ಅರೆಸ್ಟ್ ಆಗಿದ್ದಾರೆ ಅಥವಾ ಅವರಿಗೆ ಆಗ್ತಾ ಇಲ್ಲ. ನೀವು ಡಮ್ಮಿಯನ್ನು ಕೊಡ್ತಾ ನೈಜ ಆರೋಪಿಗಳು ಇವತ್ತು ಕೂಡ ತಿರುಗಾಡ್ತಾ ಇದ್ದಾರೆ. ಹೌದು, ನೀವು ಅದನ್ನು ಇವತ್ತು ಪತ್ರಕರ್ತ, ವಾರ್ತಾ ಭಾರತೀಯ ಪತ್ರಕರ್ತ ರಿಪೋರ್ಟ್ ಮಾಡಿದ, ಕೇವಲ ಪವಿತ್ರವಾದಂತ ಕುರ್ವಾನಿಗೆ ಹಾನಿಯಾಗಿ ರಿಪೋರ್ಟ್ ಮಾಡಿದಂತೆ ಅವನು ಜೈಲಿಗೆ ಅಟ್ಟಿಸ್ತಾರೆ. ಇಂಥ ಭಾಷಣ ಮಾಡುವಂತ ಜಗದೀಶ್ ಕಾರಂತನನ್ನು, ಕಲ್ಲಡ್ಕ ಪ್ರಭಾಕರ ಭಟ್ರನ್ನು, ನಳಿನ್ ಕುಮಾರನ್ನು ಇವತ್ತು ಜೈಲಿಗೆ ಎಲ್ಲಿದೆ? ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಷ್ಕ್ರಿಯವಾಗಿದೆ. ಕಾಂಗ್ರೆಸ್ ಸರ್ಕಾರ ಇಲ್ಲಿಯ ಉಸ್ತುವಾರಿ ಸಚಿವರು ನಿಷ್ಕ್ರಿಯರಾಗಿದ್ದಾರೆ. ಇಲ್ಲಿ ಇವರು ಬೆಳೆದಿದ್ದಾರೆ. ಸ್ವಾಮಿ, ನಮ್ಮ ಭಾರತದಲ್ಲಿ ನಮ್ಮ ಸಂಸ್ಕೃತಿಗಳ ಆಧಾರದಲ್ಲ ಇದೆಲ್ಲರೂ ನೀವು ಬಂದ್ರೆ ಯೋಚನೆ ಮಾಡ್ತೀರಿ. ಇವತ್ತು ಸ್ವಾತಂತ್ರ್ಯ ನಮ್ಮ ಭಾರತದಲ್ಲಿ ಈ ಭಾರತ RSS ನವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಭಾರತಕ್ಕೆ ಸ್ವಾತಂತ್ರ್ಯ ವಿರೋಧ ಮಾಡಿದವರು, ಗಾಂಧೀಜಿಯನ್ನು ಕೊಂದವರು. ಅವತ್ತಿನಿಂದ ಭಯೋತ್ಪಾದನೆ. ಗಾಂಧೀಜಿ ಕೊಂದದ್ದು ಯಾರು ಇದೆಯಲ್ಲ, ಯಾವ ಟಾಪಿಕ್ ಭಯೋತ್ಪಾದನೆ ಸುರದ್ದೇ ಅಲ್ಲಿಂದ ಅಲ್ಲ. ಯಾರಾದ್ರೂ ಒಬ್ರು ಮಾಡಿದ ನೀಡಿ ಸಂಘಟನೆ ಮೇಲೆ ನೀವು ಒಬ್ಬರಲ್ಲ, ಸಂಘಟನೆ ಕೈವಾಡ ಇದೆ. ನಾವು ಹೇಳ್ತೇವೆ ಜಗದೀಶ್ ಕಾರಂತ್ ಅವರು ಹೇಳಿದಂಥ ಹೇಳಿಕೆ ಹಿಂದಿರುವಂಥ ಅರ್ಥಗಳು ಏನು ಅಂತೇಳಿ. ಹಾಗಾದ್ರೆ ಅಶ್ರಫ್ ಅವರು, ನಿಮಗೆ ಅವರು ಎರಡೂ ಸಮಾಜವನ್ನು ಸರಿಯಾಗಿ ನೋಡಿಕೊಂಡು ಹೋಗಬೇಕಾಗಿರುವಂಥ ಅಧಿಕಾರಿಯಾಗಿ ವರ್ತಿಸ್ತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಉಂಟಾ? ಹಾಗಾದ್ರೆ ಯಾವ ಮುಸ್ಲಿಂ ಅಧಿಕಾರಿ ಬಂದರೂ ಕೂಡ ಇಂಥ ಆರೋಪ ಮಾಡೋದು ಸಹಜ. ಹಿಂದೆ DC ಅವರು ಕೂಡ ಇರುವಾಗ ಇಂಥ ಆರೋಪ ಮಾಡಿದ್ದಾರೆ, ಬೇಕಾದಷ್ಟು ಆರೋಪ ಮಾಡಿದ್ದಾರೆ. ಇವರಿಗೆ ಆರೋಪ ಮಾಡೋದೇ ಇವರೊಂದು ಕಾರ್ಯಗತ ಆಗಿದೆ. ಇವರಿಗೆ ಹಾಗಾದ್ರೆ ಅಷ್ಟು ಸುಳ್ಳು ಹೇಳುದು ನೀವು? ಅವರು ಮಾತಾಡಿದ್ದು ಜಗದೀಶ್ ಕಾರಂತ್ ಅವರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ? ಜಗದೀಶ್ ಕಾರಂತ್ ಅವರು ಬಿಡಿ, ಇವರೇ ಎಲ್ಲ ಸಂಘಟನೆ ಹೇಳುವುದೇ ಸುಳ್ಳು. ಅವರನ್ನು ಬಿಡಿ, ಅವರು ಎಷ್ಟು ಇದು ಯಾವುದು ಭಾಷಣ ಮಾಡ್ತಾರೆ, ಎಲ್ಲಾದರೂ ಸತ್ಯ ಇದೆ? ಏನೂ ಇಲ್ಲ ಅಂತ ಹೇಳ್ತೀರಿ? ಏನಿಲ್ಲ. ಅವರು ಸುಮ್ಮನೆ ಯಾರನ್ನಾದರೂ ಯುವಕರನ್ನು ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ಮಾಡ್ತಾರೆ. ಅದರಲ್ಲಿ ಇವತ್ತು ನೈಜ ಹಿಂದೂಗಳಿಗೆ ಗೊತ್ತಾಗಿದೆ ಇವರು ಡೋಂಗಿ ಅಂತೇಳಿ. ಇವತ್ತು 5% ಇಂಥ ಯುವಕರನ್ನು ದಾರಿ ತಪ್ಪಿಸುವಂಥ ಕೆಲಸ ಆಗಿದೆ. ಅದು ಕೆಲವು ಯುವಕರಿಗೆ ಗೊತ್ತಾಗಿದೆ, ಇವರು ಜೈಲಿಗೆ ಕಳಿಸಿದ್ದು. ಅಮಾಯಕರು ಹೋಗ್ತಾ ಇದ್ದಾರೆ, ಇವರು ಹೋಗ್ತಾ ಇಲ್ಲ. ಇವತ್ತು ಜಗದೀಶ್ ಕಾರಂತರಾಗಲಿ, ಅವರ ಮಕ್ಕಳಾಗಲಿ, ಅವರ ಸಂಬಂಧಿಕರಾಗಿ ಹೋಗ್ತಾ ಇಲ್ಲ. ಕಲ್ಲಡ್ಕರ್ ಪ್ರಭಾಕರ್ ಭಟ್ರಾಗಲಿ, ಅವರ ಸಂಬಂಧಿಕರಾಗಲಿ, ಅವ್ರ ಮಕ್ಕಳು ಹೋಗ್ತಾ ಇಲ್ಲ. ಇನ್ನು ಅನೇಕ ನಾಯಕರುಗಳಿದ್ದಾರೆ, ಅವರು ಯಾರು ಹೋಗ್ಲಿಲ್ಲ. ನಿರಪರಾಧಿಗಳು ಯಾರೋ ಹಿಂದುಳಿದ ವರ್ಗದ ಅವರನ್ನು ಇವತ್ತು ಜೈಲಿಗೆ ಕಳಿಸುವಂಥ ಕೆಲಸ ಇವತ್ತು. ಅವರೆಲ್ಲರ ಮೇಲೆ ಪೊಲೀಸ್ ಕೇಸ್ ಇದೆ, ಅವರು ಈಗಲೂ ಕೋರ್ಟಿಗೆ ಕುಣಿತಾ ಇದ್ದಾರೆ. ಏನು
ಅವರು ಜೈಲಿಗೆ ಹೋಗ್ಲಿಲ್ಲ ಸ್ವಾಮಿ, ಪೊಲೀಸ್ ಕೇಸ್ ಮಾತ್ರ. ಪ್ರಭಾಕರ ಭಟ್ರು ಜೈಲಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸಿದವರು. ಅದು ಇಸ್ಮಾಯಿಲ್ ಕೊಲೆ ಪ್ರಕರಣದಲ್ಲಿ ಅವರು ಕೊಂದಿದ್ದಾರೆ, ಇಸ್ಮಾಯಿಲ್ ಅನ್ನು ಕೊಂದಿದ್ದಾರೆ, ಅವರು ಜೈಲಿಗೆ ಹೋಗಿದ್ದಾರೆ. ಗೊತ್ತಿಲ್ಲದೆ ನನಗೆ ಗೊತ್ತಿದೆ, ನಾನು ಒಪ್ಪುದಿಲ್ಲ. ಕಲ್ಲಡ್ಕ ಇಸ್ಮಾಯಿಲ್ ಅನ್ನು ಕೊಂದಾಗ ಅವರು ಜೈಲಿಗೆ ಹೋದದ್ದು ಗೊತ್ತಿದೆ. ಬೇರೆ ಬೇರೆ ಘಟನೆಗಳಲ್ಲಿ ಹೋಗಿದ್ದಾರೆ. ತುರ್ತು ಪರಿಸ್ಥಿತಿ ಸೇರಿದಂತಹ ಸಂದರ್ಭದಲ್ಲಿ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡಿದಾಗ ಹೋಗಿದ್ದಾರೆ. ಓಕೆ, ಆ ಬಗ್ಗೆ ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇರ್ಷಾದ್ ಅಂತ ಪುತ್ತೂರಿಂದ ಕರೆ ಮಾಡ್ತಾ ಇದ್ದೆ. ಹೇಳಿ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಓಕೆ, ಈಗ ಜಗದೀಶ್ ಕಾರಂತರ್ ಅವರು ಇಲ್ಲಿ ಎಂತ ಪುತ್ತೂರಿಗೆ ಬಂದು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಹಿಗ್ಗಾಮುಗ್ಗ ಅಂತಾರೆ ಬಹಳ ನೀಚವಾಗಿ ಬೈದ್ರು. ಕತ್ತೆಯಲ್ಲಿ ಕುತ್ಕೊಂಡು ಹೋಗಿ ಮೆರವಣಿಗೆ ಮಾಡ್ಬೇಕಂತ. ನಾನು ಒಂದು ಕೇಳ್ತೇನೆ ಇಲ್ಲಿಯ ಸರ್ಕಾರದ ಹತ್ರ, ಯಾಕೆ ಇಲ್ಲಿಯ ಪೊಲೀಸ್ ಹಾಗೂ ಇಲ್ಲಿಯ ಸರ್ಕಾರ ಆ ಜಗದೀಶ್ ಕಾರಂತ ಅಂತ ಒಬ್ಬ ಕೊಳಕು ಬಾಯಿಯ ವ್ಯಕ್ತಿಯ ವಿರುದ್ಧ ಯಾಕೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಲಿಲ್ಲ? ಒಂದು. ಎರಡನೆಯದು, ಅಶ್ರಫ್ ಕಲ್ಲೇಗರ್ ಅವರಿಗೆ, ಈ ಅಶ್ರಫ್ ಕಲ್ಲೇಗರ್ ಅವರು ಯಾಕೆ ಈ ಜಗದೀಶ್ ಕಾರಂತ ಅಂತ ನೀಚ ಕೊಳಕು ಬಾಯಿಯ ವ್ಯಕ್ತಿಗಳಿದ್ದಾರಲ್ಲ ಅವರ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡ್ಲಿಲ್ಲ? ನೀವು ಚಾನೆಲ್ ನವರು ಕೂಡ ಜಗದೀಶ್ ಕಾರಂತರವರ ಹಿಂದಿರುವ ತರ್ಕ ಅಂತ ಹೇಳಿ ಇದು ಮಾಡುದಲ್ಲ, ಎಂತ ತರ್ಕ ಮಾಡುದಲ್ಲ. ನೀವು ಯಾಕೆ ಅವರ ವಿರುದ್ಧ ಕೇಸ್ ಆಗ್ಲಿಲ್ಲ ಅಂತ ತರ್ಕ ಮಾಡ್ಬೇಕು. ಇಂತಹ ಕೊಳಕು ಬಾಯಿಯ ನೀಚ ವ್ಯಕ್ತಿಗಳನ್ನು ಕರೆಸಿ ಇಲ್ಲಿ ಭಾಷಣ ಮಾಡಿ ಹಿಂದೂ ಯುವಕರನ್ನು ನೀವು ದಾರಿ ತಪ್ಪಿಸಿದ್ದೀರಲ್ಲ. ಸರಿ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು ನಮ್ಗೆ. ಧನ್ಯವಾದ ಕರೆ ಮಾಡೋದಕ್ಕೆ. ಸರಿ, ಇರ್ಷಾದ್ ಅವರೇ, ನೀವು ಜಗದೀಶ್ ಕಾರಂತರನ್ನು ನೀಚ ಅಂತ ಹೇಳಲಿಕ್ಕೆ ಅರ್ಹತೆ ಇರುವ ವ್ಯಕ್ತಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಪುತ್ತೂರಿನಲ್ಲಿ ಬೇರೆ ಬೇರೆ ಮುಸಲ್ಮಾನರ ಕಾರ್ಯಕ್ರಮಗಳಿಗೆ, ಯುವಕರ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಜನರನ್ನು ಕರೆಸಿ ಹಿಗ್ಗಾಮುಗ್ಗವಾಗಿ ಇದಕ್ಕಿಂತ ಅಶ್ಲೀಲ ಶಬ್ದಗಳನ್ನು ಬಳಸಿ ಬೈದಂತ ಉದಾಹರಣೆಗಳಿದೆ. ಯಾರು? ಬೇರೆ ಮುಸಲ್ಮಾನರ ನಾಯಕರುಗಳು ಸಮೇತ. ಅದು ನಾನು ಇಲ್ಲ ಅಂತ ಹೇಳುವುದಿಲ್ಲ. ನಮ್ಮ ಹತ್ರ ಅದಕ್ಕೆ ಬೇಕಾದ ದಾಖಲೆಗಳನ್ನು ಪೊಲೀಸ್ ಇಲಾಖೆಯಿಂದ ತಗೊಳ್ಬಹುದು. ಅವರ ಭಾಷೆಯಲ್ಲಿ ಬೈತಾರೆ, ಕನ್ನಡದಲ್ಲಿ ಬೈತಾರೆ. ಇವತ್ತು ನಾನು 4:15 ಗಂಟೆಗೆ ಪೊಲೀಸ್ ಠಾಣಾಧಿಕಾರಿ ಹತ್ರ ಹೋಗಿದ್ದೆ. ಕಂಪ್ಲೇಂಟ್ ಫೈಲ್ ಮಾಡಿಕೊಂಡು CD ಹಿಡ್ಕೊಂಡು ಹೋಗಿದ್ದೆ. ಸ್ವಯಂ ಪ್ರೇರಿತವಾಗಿ ಒಬ್ಬ ಅಧಿಕಾರಿ ಮೇಲೆ ಇಂಥ ಒಂದು ಭಾಷಣ ಮಾಡಿದಾಗ ದಾಖಲಿಸಬೇಕಾದ ಕರ್ತವ್ಯ ಪೊಲೀಸ್ ಇಲಾಖೆದು. ಆ ಕೆಲಸ ಇವತ್ತು ಮಾಡ್ತಾ ಇಲ್ಲ, ಅವರು ಮಾಡಲೂ ಇಲ್ಲ. ಅದಕ್ಕೋಸ್ಕರ ನಾನು 4:15 ಗಂಟೆಗೆ ಠಾಣಾಧಿಕಾರಿ ಹತ್ರ ಹೋದೆ. ಅವರು ಯಾವುದೋ ಒಂದು ಕೆಲಸಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದು. ನಾನು 5:30 ಗಂಟೆವರೆಗೆ ಅಲ್ಲಿ ಕಾದೆ. ಮತ್ತೆ ಇಲ್ಲಿಗೆ ಕಾರ್ಯಕ್ರಮ ಬರಲಿದ್ದ ಕಾರಣ ಕಂಪ್ಲೇಂಟ್ ಕೊಡಲಿಲ್ಲ. ನಾನು ಬೆಳಿಗ್ಗೆ ಕೊಡ್ತಾ ಇದ್ದೇನೆ. 4 ಗೃಹ ಸಚಿವರು ಕೂಡ ಬರ್ತಾ ಇದ್ದಾರೆ, ನಾನು ಗೃಹ ಸಚಿವರಿಗೆ ಕೊಡ್ತಾ ಇದ್ದೇನೆ. ಇವತ್ತು ಏನಾಗಿದೆ ಅಂದರೆ, ಇವರು ಇಷ್ಟು ಮಿತಿ ಮೀರಲಿಕ್ಕೆ ಕಾರಣ ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಜಿಲ್ಲಾಡಳಿತ, ಇಲ್ಲಿ ಉಸ್ತುವಾರಿ ಸಚಿವರು. ಇವತ್ತು ಇಂಥ ಅವರ ಮೇಲೆ ಕೇಸ್ ಹಾಕಿ ಇವರನ್ನು ಜೈಲು ಕಟ್ಟಿಸಿದ್ರೆ ಇಂಥ ಪ್ರಚೋದನಕಾರಿ ಭಾಷಣ ನಿಮ್ಗೆ ಅನಿಸ್ತಾ ಇದೆ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದು ಇಂಥ ಭಾಷಣ ಮಾಡೋರಿಗೆ ಬಿಡ್ತಾ ಇದ್ದಾರೆ ಅಂತ ನಿಮ್ಗೆ ಹೇಳ್ತದೆ ಅಂತ ಹೇಳಿದ್ರೆ ನಂಬುವಂತ ಇವತ್ತು ಕಾಣ್ತಾ ಇದಲ್ಲ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಉಸ್ತುವಾರಿ ಸಚಿವರಿದ್ದಾರೆ, ಅವರು ಮಾತಾಡ್ತಾ ಇಲ್ಲ. ಉಸ್ತುವಾರಿ ಸಚಿವರ ಸಭೆಗೆ ಕಲ್ಲು ಬಿಸಾಡಿದ್ದಾರೆ ಕಲ್ಲಡ್ಕದಲ್ಲಿ. ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಬಾಕಿದ್ದವ್ರದ್ದು ಏನು ಮಾಡ್ತಾರೆ? ಅವರು ಕಲ್ಲಡ್ಕ ಸಭೆ ನಡೆದಾಗಂತ ಅಲ್ಲಿ ಕಲ್ಲು ಬಿಸಾಡಿದ್ರು, ಓಡಿಸಿದ್ರು ಅವರನ್ನು. ಅಲ್ಲಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನು ಜನರನ್ನು ಏನು ಮಾಡ್ತಾರೆ? ಹಾಗೆ ದಿನೇಶ್ ಅವರೇ, ಒಬ್ಬ ಪೊಲೀಸ್ ಅಧಿಕಾರಿ ಏನೂ ಮಾಡಿದ್ರು ಕೂಡ ಆತನಿಂದ ಸರ್ಕಾರ ಇದ್ದೇ ಇದೆ, ಸರ್ಕಾರ ಹೇಳಿದಾಗನೇ ಮಾಡ್ತಾರೆ ಅಂತ ನೀವು ಪ್ರತಿ ಬಾರಿ ಹೇಳ್ತೀರಿ, ಅದು ಪ್ರೂವ್ ಮಾಡ್ತೀರಿ ಕೂಡ. ಸೊ ಹಾಗಾದ್ರೆ ಇಲ್ಲಿ ಕೂಡ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ ಹೇಳಿಕೊಂಡು ಮಾಡಿಸ್ತಾ ಉಂಟು ಪೊಲೀಸ್ ಇಲಾಖೆಯಿಂದ ನೀವು ಹೇಳ್ತೀರಾ? ಕಾಂಗ್ರೆಸ್ ಸರ್ಕಾರ ಹೇಳಿ ಇವರು ಮಾಡ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ. ಹಾಗೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರವನ್ನು ಹೇಳಿದಾಗ ಕೇಳ್ತಾ ಇಲ್ವ ಅಂತ? ಹಾಗೆ ಪೊಲೀಸ್ ಇಲಾಖೆ ಸರ್ಕಾರ ಹೇಳಿದ್ದನ್ನು ಕೇಳ್ತಾ ಇಲ್ಲ ಅಂತ ಹೇಳಲಿಕ್ಕೂ ಅಥವಾ ಕೇಳಿ ಮಾಡ್ತಾ ಇದೆ ಎನ್ನುವುದಕ್ಕೂ ನನ್ನ ಹತ್ರ ಯಾವುದೇ ರೀತಿಯ ಇದಿಲ್ಲ. ಆದರೆ ಈ ವ್ಯಕ್ತಿ ಮಾಡಿದ್ದನ್ನ ಸಮರ್ಥಿಸುವಂತ ವ್ಯವಸ್ಥೆ ಇದೆ ಈ ಸರ್ಕಾರದ ಒಳಗೆ. ಯಾಕೆ ಅಂತ ಹೇಳಿದರೆ, ಈ ಅಧಿಕಾರಿಯ ವಿರುದ್ಧ ಇಷ್ಟು ಪ್ರತಿಭಟನೆಗಳಾಗಿದೆ, ಸಾರ್ವಜನಿಕ ವಲಯದಿಂದ ಪ್ರತಿಭಟನೆಗಳಾಗಿದೆ, ಅಥವಾ ಯಾವುದೊಂದು ಪಕ್ಷದ ವಿರುದ್ಧ ಪ್ರತಿಭಟನೆ ಆದ್ದಲ್ಲ, ಅಥವಾ ಯಾವುದೊಂದು ಅಜೆಂಡಾಗಳನ್ನು ಇಟ್ಕೊಂಡು ಪ್ರತಿಭಟನೆ ಆದ್ದಲ್ಲ. ಕೇವಲ ಸಂಪ್ಯ ಪೊಲೀಸ್ ಠಾಣೆಯಲ್ಲಿರುವಂತಹ ಚಂದ್ರ, ರುಕ್ಮಯ್ಯ ಮತ್ತು ಖಾದರ್ ಇವರು ಹೇಳಿದ ಹಾಗೆ, ಖಾದರ್ ಒಬ್ಬ ಮುಸಲ್ಮಾನ ಎನ್ನುವುದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದಲ್ಲ. ಅಲ್ಲಿ ಇನ್ನೊಬ್ಬ ಚಂದ್ರ ಅಂತ PC ಇದ್ದಾನೆ, ಇನ್ನೊಬ್ಬ ರುಕ್ಮಯ್ಯ ಅಂತ ಇದ್ದಾರೆ. ಅವರ ವಿರುದ್ಧ ಪ್ರತಿಭಟನೆ ಆಗಿರೋದು 3 ಅಧಿಕಾರಿಗಳ ವಿರುದ್ಧ. ಅವರ ಮೇಲೆ ಎಲಿಗೇಷನ್ ಬಂದಾಗ ಸರ್ಕಾರ ಎಚ್ಚೆತ್ತುಕೊಂಡು ಏನು ಮಾಡಬೇಕಿತ್ತು? ಅವರನ್ನ ತಾತ್ಕಾಲಿಕ ನೆಲೆಯಲ್ಲಿ ಯಾವುದೋ ಟ್ರಾನ್ಸ್ಫರ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಅದು ನಮಗೆ ಗೊತ್ತಿಲ್ಲ, ಆ ಸರ್ಕಾರಕ್ಕೆ ಬಿಟ್ಟಿದೆ. ಆದ್ರೆ ಆ ಠಾಣೆಯಿಂದ ಅವ್ರನ್ನ ಹೊರಗಿಡ್ಬೋದಲ್ವಾ? ಯಾಕೆ ಇಡ್ಲಿಲ್ಲ? ಓಕೆ, ಅಶ್ರಫ್, ಹಾಗಾದ್ರೆ ಒಂದು ಪೊಲೀಸ್ ಇಲಾಖೆ
ರಾಜ್ಯ ಸರ್ಕಾರ ಹೇಳಿದ್ದಾಗೆ ಕೇಳತ್ತೆ ಅಂತ ನೀವು ಒಪ್ಪಿಕೊಳ್ತೀರಾ ಅಥವಾ ಇಲ್ಲ ಅವರಿಗೆ ಬೇಕಾದಾಗೆ ಮಾಡುತ್ತೆ? ರಾಜ್ಯ ಸರ್ಕಾರಕ್ಕೆ ಇವಾಗ ಅವರದ್ದಾದಂತೂ ಎಜೆಂಡಾ ಇದೆ, ಗುಪ್ತಚರ ಇಲಾಖೆ ಇದೆ, ಬೇರೆ ಬೇರೆ ಇಲಾಖೆ ಇದೆ. ಗೃಹ ಇಲಾಖೆ ಕೂಡ ಬರೋದು ಅವರ ಅಲ್ಲ, ಗೃಹ ಇಲಾಖೆ ಕೂಡ ಇದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶದಲ್ಲಿ ಇವತ್ತು RSS ಹಿಡಿತದಲ್ಲಿದೆ. ಇವತ್ತು ಇಲ್ಲಿ ಅಧಿಕಾರಿಗಳು 7 ಕಾಂಗ್ರೆಸ್ ಶಾಸಕರು ಇದ್ರೂ ಕೂಡ ಆಡಳಿತ ಇಲ್ಲಿದೆ. ಏನಾಗಿದೆ ಅಂದ್ರೆ ಅಲ್ಲ ದಿನೇಶ್ ಮಾತಾಡಿ, ಮತ್ತೆ ನೀವು ಮಾತಾಡಿ. ಇವತ್ತು ಇಲ್ಲಿ ಯಾವ ನಿಷ್ಠಾವಂತ ಅಧಿಕಾರಿ ಬರ್ಲಿಕ್ಕೆ ಒಪ್ತಾ ಇಲ್ಲ ಇವರ ಕಾಟದಿಂದ. ಇಲ್ಲಿ ಕೋಮ್ ಗಲಭೆ ಸೃಷ್ಟಿ ಮಾಡುದು, ಕಾಂಗ್ರೆಸ್ ವೀಕ್ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. 8ರಲ್ಲಿ 7 ನಿಷ್ಠಾವಂತ ಅಧಿಕಾರಿಗಳು ಯಾರು? ಕಾಂಗ್ರೆಸ್ ನಲ್ಲಿ ಕೂಡ RSS ಮೈಂಡ್ ನವರು ಇದ್ದಾರೆ. ಆ ಕಾರಣ ಇಲ್ಲಿ ಇವರಿಗೆ ಬೆಳೆಯಲಿಕ್ಕೆ ಸರಿ, ಒಂದು ಕರೆ ಸ್ವೀಕರಿಸಿ, ಆ ಬಗ್ಗೆ ಬರ್ತೇನೆ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ ನಿಮ್ಮ ಇದು ಸರಿ, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ? ಫಾರೂಕ್ ಉಳ್ಳಾಲ. ಹೇಳಿ ಫಾರೂಕ್ ಉಳ್ಳಾಲ ಅವರೇ. ನಾನೊಬ್ಬ ಹಿಂದೂ ಆಗಿ ಹೇಳ್ತೇನೆ ವಿಷಯ. ಈ ಬಜರಂಗ ದಳ ಮತ್ತೆ ಅವುಗಳಿಗೆ ಸಂಘ ಪರಿವಾರವಾಗಲಿ ಕೇರಳದಲ್ಲಿ ಇಲ್ಲ, ತಮಿಳುನಾಡಿನಲ್ಲಿ ಇಲ್ಲ, ಆಂಧ್ರದಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಕಾಂಗ್ರೆಸ್ ಆಡಳಿತ ಅಲ್ಲಿ ಇಲ್ಲ. ಕಾಂಗ್ರೆಸ್ ಆಡಳಿತ ಎಲ್ಲೆಲ್ಲ ಇದೆ ಅಲ್ಲಿ ಎಲ್ಲ ಬಜರಂಗ ದಳ ಬದಿ. ಯಾವ ಬಜರಂಗ ಈ ಕಾಂಗ್ರೆಸ್ ಅಲ್ಲಿ ಇರುವುದೆಲ್ಲ ಬಜರಂಗ ದಳದ ಮೈಂಡ್ನವರೇ, ಗೊತ್ತಾಯ್ತಾ? ಅವರು ಯಾರು ಕೂಡ ಇದ್ರವರಲ್ಲ. ಯಾರು ನಾವೆಲ್ಲ ಈಗ ನೋಡುದು, ನಾನು ಒಂದು ಹಿಂದಾಗಿ ಹೇಳ್ತೇನೆ, ಬಜರಂಗ ದಳದಲ್ಲಿ ಎಲ್ಲ ಇದು ಕಾಂಗ್ರೆಸ್ ಅಲ್ಲಿ ಎಲ್ಲ ಇರುವುದು ಇದು ಮಾಸ್ಟರ್ ಮೈಂಡ್ ಯಾರು ಎಲ್ಲ ಬಜರಂಗ ದಳ ಅಧಿಕಾರಕ್ಕೋಸ್ಕರವಾಗಿ ಕಾಂಗ್ರೆಸ್ ಬಂದಿದ್ದಾರೆ ಅಷ್ಟೇ. ಮತ್ತೆ ಮೊನ್ನೆ ಕಾದರನ್ನು ಬೈದ್ರಲ್ಲ, ಇವರು ಮುಸಲ್ಮಾನ ಅಂತ ಒಂದೇ ಒಂದು ಕಾರಣಕ್ಕೆ ಬೈದದ್ದು. ಅದನ್ನ ಇಲ್ಲಿ ಮಾತ್ರ ಅವಶ್ಯ ಪೊಲೀಸರು ಸ್ವಯಂ ಪ್ರೀತಿ ಗೇಟ್ ಹಾಕಿ ಅವನ ಚಡ್ಡಿಯಲ್ಲಿ ಕೂತ್ಕೊಳ್ಬೇಕಿದೆ. ಯಾರನ್ನು ಚಂದ್ರ ಮತ್ತೆ ರುಕ್ಮಾರಿ ಇತ್ತಲ್ಲ ಫಾರೂಕ್ ಅವರೇ, 4 ವರ್ಷ ಅವ್ನು 4 ವರ್ಷ ಇಲ್ಲ ಅಲ್ಲ, ಚುನಾವಣೆಗೆ ಇರುವುದು ತಿಂಗಳು ಎಷ್ಟು? ಹಲೋ ಸರ್, ಫಾರೂಕ್ ಅವರೇ ಕೇಳಿ. ಫಾರೂಕ್ ಅವರೇ, ಖಾದರ್ ಅವರು ಮುಸ್ಲಿಂ ಎನ್ನುವುದಕ್ಕೆ ಬೈಯುವುದಾಗಿದ್ರೆ ಅಲ್ಲಿ ಚಂದ್ರ ಮತ್ತೆ ರುಕ್ಮಾಯರ್ ಇದ್ರಲ್ಲ, ಅವರನ್ನು ಬೈದಿದೆ ಅಲ್ವಾ? ನಿಮ್ಮ ಕ್ಲಿಪ್ ಕಂಪ್ಲೀಟ್ ನೋಡಿದ್ದೇನೆ. ನಿಮ್ಮ ಕ್ಲಿಪ್ ಅಲ್ಲಿ ಅವರ ಹೆಸರೇ ಇಲ್ಲ, ಬಹಿರಂಗವಾಗಿ ಅವರ ಹೆಸರೇ ಇಲ್ಲ. ಮತ್ತೊಂದು ವಿಷಯ ಏನ್ ಗೊತ್ತಾ, ಇದು ವಿಷಯ ಏನಂದ್ರೆ ಇವರಿಗೆ ಈಗ 6 ತಿಂಗಳು ಜಗದೀಶ್ ಕಾರಂತ್ 4 ವರ್ಷದಲ್ಲಿ ಇಲ್ಲಿ ಇರ್ಲಿಲ್ಲ. ಈಗ 6 ತಿಂಗಳಾದದ್ದು ಈಗ ಓಟ್ ಬಂತು. ಇಲ್ಲಿ ಒಂದು ಗಲಾಟೆ ಮಾಡಬೇಕು, ಓಟ್ ಹಿಂದೂ ಮುಸ್ಲಿಮನ ಬೇರ್ಪಡಿಸಿ ಒಂದು ಓಟ್ ಅನ್ನು ದುರ್ಬಳಕೆ, ಇದೇ ಒಂದು ಕಾರಣ. ಮತ್ತೆ ಅವರಿಗೆ ಯಾವ ಹಿಂದೂ ಜಗದೀಶ್ ಕಾರಂತರು ಬಂದು ಭಾಷಣ ಮಾಡಿದ್ರೆ ವೋಟ್ ಬ್ಯಾಂಕ್ ಆಗ್ತದೆ ಅಂತಾದ್ರೆ, ಜಗದೀಶ್ ಕಾರಂತರು ಅಥವಾ ಡಾಕ್ಟರ್ ಪ್ರಭಾಕರ್ ಭಟ್ ಇವರು ಹೇಳಿದಾಗೆ ಹೋದಲ್ಲಿ ಭಾಷಣ ಮಾಡಿದಲ್ಲಿ ಗಲಭೆಗಳಾಗಿ ವೋಟ್ ಬ್ಯಾಂಕ್ ಆಗ್ತದೆ ಅಂತಾದ್ರೆ, ಈ ಕಡೆಯಿಂದ KFD ಇರ್ಬೋದು, PFI ಇರ್ಬೋದು, ಬೇರೆ ಬೇರೆ ಕಡೆ ಇವತ್ತು ರಾಜು ಹತ್ಯೆ ಇರ್ಬೋದು ಅಥವಾ ಶರತ್ ಪೂಜಾ ಮಡಿವಾಳರ ಹತ್ಯೆ ಇರ್ಬೋದು, ಇದರ ಹೊಣೆಯನ್ನು ಹೊತ್ತವರು ನಾವೀಗ ಯಾರು ಒಬ್ಬ ದಿನೇಶ್ ಏನಾಗ ಸಂಘ ಪರಿವಾರ ಹೇಳಿದ್ದಲ್ಲ ಇವರು ಹತ್ಯೆ ಯಾರು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಪೊಲೀಸ್ ಇಲಾಖೆ ಬೆಂಗಳೂರಿಂದ ಹಿಡಿದು ಮಂಗಳೂರಿನವರೆಗೆ ಪೊಲೀಸ್ ಇಲಾಖೆ ರಿಪೋರ್ಟ್ ತಯಾರಿಸುವುದು ಪೊಲೀಸ್ ಇಲಾಖೆ ಹೇಳಿರುವಂಥದ್ದು. ಇದರಲ್ಲಿ PFI ಮತ್ತು KFD ಇವರ ಕೈವಾಡ ಇದೆ, SDPI ಜಿಲ್ಲಾಧ್ಯಕ್ಷರು ಬೆಂಗಳೂರಿನವರ ಅದರ ಕೈವಾಡ ಇದೆ ಎನ್ನುವಂಥದ್ದನ್ನ. ಹಾಗಾದ್ರೆ ಗಲಾಟೆ ಯಾರು ಮಾಡ್ತಾ ಇರೋದು, ಯಾಕೆ ಮಾಡ್ತಾ ಇದ್ದಾರೆ? ವಿನಾಯಕ ಬಾಲಿಗರನ್ನು ಹತ್ಯೆ ಮಾಡಿದಲ್ಲಿ ಯಾರು? ಹಿಂದೂ ಸಮಾಜೋತ್ಸವ ಮಾಡಿ ಯಾವುದು ಹಿಂದೂ ಸಮಾಜೋತ್ಸವ ಆಗಿ ಹಿಂದೂಗಳು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಗಾಡಿಗೆ ಕಲ್ಲು ಬಿಸಾಡ್ತಾರೆ, ದತ್ತಪೀಠಕ್ಕೆ ಮಾಲೆದಾರಿಗಳು ಹೋಗುವಾಗ ಕಲ್ಲು ಬಿಸಾಡ್ತಾರೆ, ಗಣೇಶೋತ್ಸವದ ಮೆರವಣಿಗೆ ಹೋಗುವಾಗ ಕಲ್ಲು ಬಿಸಾಡ್ತಾರೆ, ಬೇರೆ ಬೇರೆ ಹಿಂದೂ ಕಾರ್ಯಕ್ರಮಗಳಾಗುವಾಗ ಕಲ್ಲು ಬಿಸಾಡ್ತಾರೆ. ಆದ್ರೆ ಮುಸಲ್ಮಾನರ ಬಕ್ರೀದಿನ ಮೆರವಣಿಗೆ ಇರ್ಬೋದು, ಅವರ ಈದ್ ಮಿಲಾದ್ ಕಾರ್ಯಕ್ರಮ ಮೆರವಣಿಗೆಗಳಿರ್ಬೋದು, ಅಲ್ಲಿ ಯಾವುದೇ ಹಿಂದೂಗಳು ಅವರಿಗೆ ತೊಂದರೆ ಕೊಡುವುದಿಲ್ಲ ಅಥವಾ ಅವರಿಗೆ ಯಾವುದೇ ರೀತಿಯ ಗಲಭೆಗಳಾಗುದಿಲ್ಲ ಅವರ ಇದರಲ್ಲಿ. ಯಾಕೆ ಅಲ್ಲ, ಒಂದು ಹೇಳ್ತಾ ಇದ್ದೇನೆ, ಇಲ್ಲಿ ಅಶ್ರಫ್ ಕಲಾಯಿ ಅಂತ ಒಬ್ರು ಮರ್ಡರ್ ಆದ್ರು, ನಿಮ್ಗೆ ಗೊತ್ತುಂಟು? ಹೌದು, ಹಿಂದಕ್ಕೆ ಶರತ್ ಮಡಿವಾಳ, ಅದ ನಂತರ ಸೊ ಅದ್ರ ಎರಡರ ಹಿಂದೆ ಕೂಡ ನಿಮ್ಗೆ ಸಂಘ ಪರಿವಾರ ಉಂಟು ಅಂತ ಅನಿಸ್ತಾ ಉಂಟು? ಇಲ್ಲಲ್ಲ, ಸುಮ್ಮನೆ ನೀವೀಗ ಅದನ್ನು ಹೇಳುವ ಮೂಲಕ ಇವತ್ತು ಸಂಘ ಪರಿವಾರನ ಕೊಲೆ ಮಾಡಿಸ್ತಾ ಉಂಟು ಅಂತ ಹೇಳುವಾಗ ಅಶ್ರಫ್ ಕಲಾಯಿಗೂ ಶರತ್ ಮಡಿವಾಳ ಕೊಲೆಯಲ್ಲಿ ಸಂಘ ಪರಿವಾರ ಇದೆ ಅಂತ ಎಲ್ಲರೂ ಕೂಡ ಸಾಬೀತಾಗಿದೆ. ಕಲಾಯಲ್ಲಿ ಇದ್ದಾರೆ, ಅವ್ರ ಸಂಘಟನೆಯವರು ಇದ್ದಾರಲ್ಲ, ಬೇರೆ ಬೇರೆ ಬಜರಂಗದಳ, ಬೇರೆ ಬೇರೆ ಅದರಲ್ಲಿ ಇರುವಂತವರು ಒಬ್ಬರನ್ನಾದ್ರೂ ಅವರು ಸಂಘಟನೆಯ ಒಳಗೆ ಇದ್ದಾರೆ ಅಂತ ಅವರ ನೀವು ಸಂಘಟನೆಯಲ್ಲಿದ್ದಾರೆ. ಪ್ರಭಾಕರ ಭಟ್ರೋಡೆ ಜೊತೆಯಲ್ಲಿದ್ದಂತ ವ್ಯಕ್ತಿ ಇವತ್ತು ಆರೋಪಿಯಾಗಿ ಜೈಲಲ್ಲಿದ್ದಾರೆ. ಎಲ್ಲೋ ಇದೆ, ಎಲ್ಲ ದಾಖಲೆ ಸಮೇತ ಇದೆ. ನಮ್ಮ ಟಿವಿಯಲ್ಲಿ ಬಂದಿದೆ. ಪ್ರಭಾಕರ್ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಕೂತಂತ ವ್ಯಕ್ತಿ ಮರುದಿವಸ ಅಶ್ರಫ್ ಕಲಾಯಿಯ ಕೇಸಲ್ಲಿ ಒಳಗೆ ಹೋಗ್ತಾ ಇದ್ದಾನೆ. ಅವ್ರನ್ನ ನಾನು ಏನಂತ ಹೇಳಿ, ಮುಸ್ಲಿಮ್ಸ್ ಅಂತ ಹೇಳಿ? ಮುಸ್ಲಿಂ ಅಲ್ಲ, ಹಾಗಂತ ಹೇಳಿ ಅವರು ಸಂಘಟನಾ ಕಾರ್ಯಕರ್ತಲ್ಲ. ಪ್ರಭಾಕರ್ ಭಟ್ರ ಜೊತೆಗೆ ಯಾಕೆ ಕೂತ್ಕೊಳ್ತಾರೆ?
ನಿಮ್ಮ ಪ್ರಭಾಕರ್ ಭಟ್ರ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಜೊತೆ ಈ ರೀತಿ ಪ್ರಭಾಕರ್ ಭಟ್ರ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಳ್ತಾರೆ ಅಂದ್ರೆ ಅವರು ಸಂಘಟನಾ ಕಾರ್ಯಕರ್ತರೇ. ನಾನು ನಿಮ್ಮ ಜೊತೆ ಕೂತ್ರೆ ನೀವು ನಿಮ್ಮ ಕಾರ್ಯಕರ್ತರು ಸರಿ. ಒಪ್ಕೊಳ್ತೀರಾ? ಪ್ರಭಾಕರ್ ನೀವು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸರಿ, ಓಕೆ, ನಾವು ಪತ್ರಿಕಾಗೋಷ್ಠಿಯಲ್ಲಿ ಕೂತಂತ ಇದೀಗ ವ್ಯಕ್ತಿ ನಾವು ಅವರು. ಪ್ರೆಸ್ ಮೀಟ್ ಅಲ್ಲಿ ಇದ್ದೇವಲ್ಲ. ಓಕೆ, ಎಸ್ ಆ ಬಗ್ಗೆ ಎಸ್ ನೇರ ಸಂವಾದದಲ್ಲಿ ಓಕೆ. ಪತ್ರಿಕಾ ಇದರಲ್ಲಿ ಹಿಂದೂ ನಾಯಕರ ಹೀಗೆ ಹೇಳಿಕೆಗಳಿಂದ ನಿಜಕ್ಕೂ ವೋಟ್ ಬ್ಯಾಂಕ್ ಆಗತ್ತೆ ಅಂತ ಅನಿಸ್ತಾ ಉಂಟು. ಅಶವರ ಯಾರಾದರೂ ಹೀಗೆ ನೀವು ಹೇಳಿದ್ರೆ 5% ಕೇಳುವುದು ಅಂತೇಳಿ 5% ಕೇಳಿದ್ರೆ ಹಾಗಾದ್ರೆ ಒಟ್ಟಾಗತ್ತೆ ಅಂತ ನಿಮ್ಗೆ ಅನಿಸ್ತಾ ಉಂಟಾ? ಇವತ್ತೇನಾಗಿದೆ ಅಂದ್ರೆ ನೀವು ಹೇಳಿದ್ರೆ ತಾನೆ 95% ಒಪ್ಪುದಿಲ್ಲ ಜನ ಅಲ್ಲ, ಒಪ್ಪುದಿಲ್ಲ. ಇವತ್ತು ಏನಾಗಿದೆ ಅಂದ್ರೆ ಆ ಚುನಾವಣೆ ಬರುವಾಗ ಏನೆಲ್ಲ ಸುಳ್ಳು ಹೇಳ್ಕೊಂಡು ಇಲ್ಲಿ ಮತಾಂತ ಮಾಡ್ತಾ ಇದ್ದಾರೆ, ಲವ್ ಜಿಹಾದ್ ಆಗ್ತಾ ಇದೆ, ಇಸ್ಲಾಂ ಮೂಲಭೂತ ಬರ್ತಾ ಇದ್ದಾರೆ, ಪಾಕಿಸ್ತಾನದಿಂದ ಬಂದಿದ್ದಾರೆ, ರೋಹಿಂಗ್ಯಾದಿಂದ ಬಂದಿದ್ದಾರೆ, ಈಗೆಲ್ಲ ಹೇಳಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಇವತ್ತಾಗ್ತಾ ಇದೆ. ಒಂದು ಕಡೆ ಏನಾಗಿದೆ ಅಂದರೆ ಸಂಘ ಪರಿವಾರದಲ್ಲಿ ಗುರುತಿಸಿದ ವ್ಯಕ್ತಿ BJPಯಲ್ಲಿ ಗುರುತಿಸಿ ಹಾಗೂ ಹಿಂದೂ ಅಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಇಲ್ಲಿ ಮುಟ್ಟಿದೆ ಈ ಜಿಲ್ಲೆಯಲ್ಲಿ. ಅಂದ್ರೆ ನೀವು ಅವ್ರು ಹೇಳಿದ್ದನ್ನ ನನ್ನ ಪಕ್ಕದ ಮನೆಯವರು ಹೇಳ್ತಾ ಇದ್ದಾರೆ. ಅವರು ಪಾಪ ನಾನು ಸಂದಿರುವಾಗ ಅಲ್ಲಿ ಈ ಬಿಸು ಬಂದಾಗ ಪಾಯಸ ನಿಮ್ಮ ಕೊಟ್ಟಿ ಎಲ್ಲ ತಿಂತಾ ಇದ್ದೆ. ಅವರು ಹೇಳ್ತಾ ಇದ್ದಾರೆ ನಾವು ಇವತ್ತು ಪರಿಸ್ಥಿತಿ ಹೀಗೆ ಆಗಿದೆ, ನಾವು BJP ಅಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಹಿಂದೂ ಅಲ್ಲ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ದಿನೇಶ್ ಅವರೇ, ಇದು ಸತ್ಯಕ್ಕೆ ದೂರವಾಗಿರುವಂತ ಮಾತು. ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಿಲ್ಲ ಎನ್ನುವುದಕ್ಕೋಸ್ಕರ ಹಿಂದೂ ಅಂತ ಅವನ ಹಿಂದೂ ಅಲ್ಲ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ಇಲ್ಲ. ಇನ್ನೊಂದೇನಂತ ಹೇಳಿದರೆ, ಸಂಘಟನೆಯ ಕೆಲಸಗಳು ಏನು ಹಿಂದೂ ಸಂಘಟನೆಗಳ ಕೆಲಸ ಏನು ಮಾಡ್ತಾ ಇದೆ, ದೇಶವನ್ನು ಉಳಿಸುವಂಥದ್ದು, ರಾಷ್ಟ್ರವನ್ನು ಕಟ್ಟುವಂಥದ್ದು. ಎಲ್ಲಿ ಮುಸಲ್ಮಾನರನ್ನ ಹೊಡೆದು ಬಡಿದು ಅವರನ್ನು ಕಡಿದು ರಾಷ್ಟ್ರವನ್ನು ಕಟ್ಟುವಂಥದ್ದಲ್ಲ. ಅವರು ಇಲ್ಲಿ ದೇಶವನ್ನು ಪ್ರೀತಿಸುವಂಥ ವ್ಯವಸ್ಥೆಯೊಳಗೆ ಅವರು ಬದುಕಬೇಕು ಎನ್ನುವಂಥ ದೃಷ್ಟಿ. ಮತ್ತು ಭಾಷಣದಿಂದ ವೋಟ್ ಬ್ಯಾಂಕ್ ಆಗುವುದಿದ್ದರೆ 1984 ನಂತರ ರಾಮ ಮಂದಿರದ ಏನು ಅಯೋಧ್ಯ ಹೋರಾಟಗಳು ಪ್ರಾರಂಭ ಆಯಿತು. ಅಲ್ಲಿನ ನಂತರ ದೇಶದ ಉದ್ದಗಲಗಳಲ್ಲಿ ಗ್ರಾಮಗಳಲ್ಲಿ ಲಕ್ಷಾಂತರ ಜನ ಬಂದು ಭಾಷಣಗಳಾಗಿದೆ, ಬೇರೆ ಬೇರೆ ರ್ಯಾಲಿಗಳಾಗಿದೆ, ಬೇರೆ ಬೇರೆ ವ್ಯವಸ್ಥೆಗಳಾಗಿದೆ. ಆದರೆ ಒಂದು ಸಲ ಕೇಂದ್ರದಲ್ಲಿ ಅಧಿಕಾರ ಹಿಡಿದದ್ದು ಎಷ್ಟು ಸಲ ಅಂತ ನಾವೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಭಾಷಣದಿಂದ ಮತ ಬ್ಯಾಂಕ್ ಆಗುದಿದ್ರೆ ಭಾಷಣದಿಂದ ಮತ ಬ್ಯಾಂಕ್ ಆಗುವುದಲ್ಲ. ಈ ದೇಶದಲ್ಲಿ ಯಾವಾಗ ಜನರು ಅವಿದ್ಯಾವಂತರಾಗಿದ್ರು, ಅವರಿಗೆ ನೋಡಿದ್ದೆಲ್ಲವೂ ಸತ್ಯ ಅಂತ ಕಂಡಿತು. ಇವತ್ತಿಗೂ ಈಗ ಉದಾಹರಣೆಗೆ ನನ್ನ ತಂದೆಗೆ ಪ್ರಾಯ ಆಗಿದೆ, ಮೋದಿಯವರು ಇಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು, ನನ್ನ ತಂದೆಗೆ ಮೋದಿಯವರು ಮಾಡುವ ಕೆಲಸದ ಬಗ್ಗೆ ಗೊತ್ತಿಲ್ಲ. ಅವರಿಗೆ ಗೊತ್ತಿರೋದು ಇಂದಿರಾ ಗಾಂಧಿ ಅಂತ ಮಾತ್ರ ಗೊತ್ತಿರೋದು. ಯಾಕೆ ಅಂತ ಹೇಳಿದ್ರೆ ಜನರು ಆ ರೀತಿಯ ಮೆಂಟಾಲಿಟಿಯಲ್ಲಿ ಇದ್ರು ಅಂತ. ಈಗ ಬದಲಾವಣೆ ಯಾವಾಗ ಆಗಿದೆ, ಈ ದೇಶದ ಜನರಿಗೆ ವಿದ್ಯಾಭ್ಯಾಸಗಳು ಸಿಕ್ಕಿದಾಗ, ಈ ದೇಶದ ಜನರಿಗೆ ದೇಶದ ಬಗ್ಗೆ ಧರ್ಮದ ಇದರ ಬಗ್ಗೆ ಗೊತ್ತಾದಾಗ ಮತ ಬ್ಯಾಂಕ್ ಆಗಿ ಬದಲಾವಣೆ ಆಗಿದೆ. ಯಾವುದು ಸರಿ ಯಾವ ತಪ್ಪು ನಿರ್ಧಾರ ಆ ಬಗ್ಗೆ ಕರೆ ಸ್ವೀಕರಿಸಿ, ಆ ಬಗ್ಗೆ ಬರ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ಮನೋಜ್ ಅಂತ ಹೇಳಿ ಈಶ್ವರಮಂಗಲದಿಂದ. ಹೇಳಿ ಮನೋಜ್ ಅವರೇ, ಮಾತಾಡಿ. ಈಶ್ವರಮಂಗಲದಲ್ಲಿ ಮೊನ್ನೆ ನಡೆದಂತ ವಿಚಾರದ ಬಗ್ಗೆ ಹೇಳಿ. ಇದು ಅಲ್ಲಿ 307 ಕೇಸ್ ಹಾಕಿದಾರಲ್ಲ ಸರ್, ಒಬ್ಬನಿಗೆ ಹೊಡೆದಿದ್ದಾರೆ ಅಂತಂದ್ರೆ ಮಾರಣಾಂತಿಕ ಹಲ್ಲೆ ಆಗಬೇಕಿತ್ತು. ಅಲ್ಲಿ ಮಾರಣಾಂತಿಕ ಹಲ್ಲೆ ಆಗದೆ ಯಾರು ದನ ತಗೊಂಡೋಗಿದಾರಲ್ಲ ಇಬ್ರು, ಅಶೋಕ್ ಮತ್ತು ಇನ್ನೊಬ್ಬ, ಅವರಿಗೆ ಒಂದು ವೇಳೆ ಮಾರಣಾಂತಿಕ ಹಲ್ಲೆ ಆಗಿರ್ತಿದ್ರೆ ಅವರು ಒಂದು ದಿನವಾದ್ರೂ ಅಡ್ಮಿಷನ್ ಆಗಿರ್ಬೇಕಿತ್ತಲ್ಲ ಹಾಸ್ಪಿಟಲ್ ಅಲ್ಲಿ. ಆಗಿರ್ಲಿಲ್ಲಲ್ಲ. ನಿಮ್ಮ ಪ್ರಕಾರ ಸುಳ್ಳು ಕೇಸ್ ಅಂತ ಹೇಳ್ತಾ ಇದ್ದಾರೆ. 100% ಅವ್ರಿಗೆ ಹಲ್ಲೆ ಆಗ್ಲಿಲ್ಲ ಅಲ್ಲಿ. ಓಕೆ ಓಕೆ, ಸರಿ, ನಿಮ್ಮ ಪಾಯಿಂಟ್ ಗೊತ್ತಾಯ್ತು. ಅಶ್ರಫ್ ಅವರೇ, ಅದಕ್ಕೆ ಇವರು ಹೇಳಿದ್ರು, ಈ ರಾಷ್ಟ್ರದಲ್ಲಿ ಇದನ್ನು ಮುಸ್ಲಿಮ್ಸ್ ರಾಷ್ಟ್ರ ಮಾಡಬೇಕಾದ್ರೆ ದೊಡ್ಡ ಕೆಲಸ ಇಲ್ಲ. 800 ವರ್ಷಗಳ ಕಾಲ ಈ ರಾಜ್ಯವನ್ನು ಮುಸಲ್ಮಾನರು ಆಡಳಿತ ಮಾಡಿದ್ರು. ಆದರೆ ಯಾವತ್ತೂ ಅವರು ಮತಾಂತರ ಮಾಡಲಿಲ್ಲ. ಸೊ ನೀವು ಅದನ್ನು ಹಾಗಾದ್ರೆ ಅದರ ನಂತರ ಟಿಪ್ಪು ಸುಲ್ತಾನ್ ಕಾಲದ ಇವತ್ತು ಮತಾಂತರ ಆಗಲಿ. ಇವರು ಹೇಳ್ತಾರೆ ಟಿಪ್ಪು ಸುಲ್ತಾನ್ ಮತಾಂತರ ಅದು ಇದು ಅಂತ ಹೇಳ್ತಾ ಇದ್ದಾರೆ, ಆಗ್ಲಿಲ್ಲ. ಇವತ್ತು ಈ ರಾಷ್ಟ್ರಕ್ಕೆ ಬೇಕು ಈ ಸ್ವಾತಂತ್ರ್ಯ. ಇವತ್ತು ಮೋದಿಯವರು ನೀವು ಒಮ್ಮೆ ಮಾಹಿತಿ ಗೊತ್ತಿದೆ, ಇತಿಹಾಸವನ್ನ ನೀವೇ ಉಲ್ಲೇಖ ಹೋಗಿ ನೋಡಿ, ಅಲ್ಲಿ ನಾವ್ಯಾರು ಇವತ್ತು ಟಿಪ್ಪುನ ಇತಿಹಾಸವನ್ನು ತಿಳಿಸಿದ್ದಾರೆ. ಟಿಪ್ಪುನ ಇತಿಹಾಸ ಗೊತ್ತಿದೆ. ಅಲ್ಲಿ ಕೊಡಗಿನಲ್ಲಿ ಏನು ಮಾಡಿದ್ದಾನೆ ಎನ್ನುವುದಕ್ಕೆ ನಾವು ಹೇಳಿದ್ದಲ್ಲ. ಬ್ರಿಟಿಷರ ಜೊತೆ ಕೈ ಜೋಡಿಸಿದವರ ವಿರುದ್ಧ ಅವತ್ತು ಮಾಡಿರ್ಬಹುದು.
ದೇಶ ಅವತ್ತು ಸರಿ, ಅಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೇ ಮಾಡಿದ್ದಾರೆ ಇವರ ಓಕೆ ಅಲ್ಲ ನಾವು ಮತ್ತೆ ವಿಷಯ ಈಗ ಅವ್ರು ಹೇಳಿದ್ರು ಈಶ್ವರಮಂಗಲದಲ್ಲಿ ಇವತ್ತು ಮುಸಲ್ಮಾನರು ಇಲ್ಲದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿಲ್ಲ ಆಯ್ತು. ಓಕೆ ದಟ್ಸ್ ಅದನ್ನು ನಾವು ಒಪ್ಲೇಬೇಕು. ಎಲ್ಲ ಧರ್ಮದವರು ಇದ್ದ ಕಾರಣ ಎಲ್ಲರೂ ಒಟ್ಟಾದ್ರೆ ದೇಶಕ್ಕೆ ಅದೇ ನಾವು ಖಂಡಿತ ಹೇಳ್ತಿರೋದು. ಅದನ್ನು ಒಟ್ಟಾಗಬೇಕು. ಕೇವಲ ಸ್ವಾತಂತ್ರ್ಯಕ್ಕೆ ಸೀಮಿತವಾಗಿರಬಾರದು ಮುಸಲ್ಮಾನರು. ಈ ರಾಷ್ಟ್ರವನ್ನ ಕಟ್ಟುವುದಕ್ಕೋಸ್ಕರ ಇವತ್ತು ಜಗತ್ತು ಭಾರತದೆಡೆಗೆ ನೋಡ್ತಾ ಇದೆ. ಎಲ್ಲ ಮುಸಲ್ಮಾನರು, ಹಿಂದೂಗಳು, ಕ್ರಿಶ್ಚಿಯನ್ರು, ನಾವೆಲ್ಲರೂ ಜೈನರು, ಪಾರ್ಸಿಗಳು, ಸಿಖ್ಖರು ನಾವೇನಿದ್ದೇವೆ ಈ ದೇಶಕ್ಕೋಸ್ಕರ ಒಟ್ಟಾಗುವ, ಈ ದೇಶವನ್ನ ಕಟ್ಟುವ, ನಮ್ಮ ನಂತರದ ಪೀಳಿಗೆಗೆ ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವ ಉದ್ದೇಶವನ್ನ ಸಂಘ ಪರಿವಾರ ಕೆಲಸ ಮಾಡಿದೆ ಹೊರತು ನೀವು ಹೇಳಿದ ರೀತಿಯ 800 ವರ್ಷಗಳ ಇಲ್ಲ. ಭಾರತ ಹುಟ್ಟಿದಕ್ಕೆ ದಾಖಲೆ ಇಲ್ಲ. ಭಾರತ ಮುಂದೆ ಆದರೆ ಈ ಗೂಂಡಾ ಪ್ರವೃತ್ತಿಯಿಂದ ಇದರಿಂದ ಮಾಡಿ ನಮ್ಮ ದೇಶ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಮಾನ ಮರ್ಯಾದೆ ಹೋಗ್ತಾ ಇದೆ. ಮೋದಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಅದಾನಿ ಅಂಬಾನಿಗೆ ಮಾಡಿದ್ದಾರೆ. ಲೋಕಕ್ಕೆ ಗೊತ್ತಿದ್ದು ಇವತ್ತು ಪೆಟ್ರೋಲ್ ಬೆಲೆ ಅದನ್ನ ಹೇಳಿ. ಪೆಟ್ರೋಲ್ ಬೆಲೆ ರಾಜಕೀಯವಾಗಿ ಬೆಳೆದವರು ನೀವು ಒಂದನೇ ಕ್ಲಾಸಿನ ಮಕ್ಕಳಾಗಿ ಒಂದನೇ ಕ್ಲಾಸ್ ಅಲ್ಲ, ಒಂದನೇ ಕ್ಲಾಸ್ ಮಕ್ಕಳಲ್ಲ. ಇವತ್ತು ಲಾಭ ಯಾರಿಗೆ ಆಗಿದೆ ಅದನ್ನ ಹೇಳಿ. ನಾವು ಪುತ್ತೂರಿಗೆ ಬರೋಣ. ಅವ್ರು ಹೇಳಿದ್ರು 307 ಹಾಕುವಂತ ಅಗತ್ಯ ಇರಲಿಲ್ಲ, ಒಂದಿನ ಕೂಡ ಆಸ್ಪತ್ರೆಯಲ್ಲಿ ಇರಲಿಲ್ಲ ಅಂತೇಳಿ. ಅದು ಅಗ್ರಿ ಆಗ್ತೀರಾ? ಅಟ್ಲೀಸ್ಟ್ ನೀವು ನೋಡಿದ್ದೀರಾ ಅಥವಾ ಏನ್ ಹೇಳ್ತೀರಾ ಅಶ್ರಫ್ ಅವರು? ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅವರು ಅಡ್ಮಿಟ್ ಆಗಿದ್ದಾರೆ ಇಲ್ಲ ಅಂತೇಳಿ. ಆ ಹಿನ್ನೆಲೆಯನ್ನು ಗಮನಿಸಿಕೊಂಡು ಬಹುಶಃ ಏನಾದ್ರು ಭಾಷಣ ಆಗಿರ್ಬೋದು ಅನಿಸ್ತಾ ಉಂಟು. ಆ ಕೋಪ ಅಲ್ಲ, ನಾನು ಒಂದೇ ಹೇಳ್ತಾ ಇದ್ದೇನೆ. ಅವರು ಫಸ್ಟಿಗೆ ನಾನು ಹಿಂದೂ ಸಂಸ್ಕೃತಿಯಲ್ಲಿ ಹುಟ್ಟಿದವ, ನಾನು ಹಿಂದೂ ಸಂಸ್ಕೃತಿಯನ್ನು ಪ್ರತಿಪಾದಿಸುವ ಅಂತ ಹೇಳ್ತಾ ಇದ್ರು. ಹಿಂದೂ ಸಂಸ್ಕೃತಿಯಲ್ಲಿ ಹುಟ್ಟಿದವ ಆ ಮಾತನ್ನು ಹೇಳ್ತಾ ಇಲ್ಲ. ಹಿಂದೂ ಒಬ್ಬ ನೈಜ ಹಿಂದೂ ನನಗೆ ಗೊತ್ತಿದೆ. ಯಾವತ್ತೂ ಮತ್ತೊಂದು ಸಮಾಜವನ್ನು ಹೀನಾಯವಾಗಿ, ಮತ್ತೊಂದು ವ್ಯಕ್ತಿಯನ್ನು ಹೀನಾಯವಾಗಿ ಸೊ ಇಲ್ಲಿ ಆಗಿದೆ ಅಂತ ಹೇಳ್ತೀರಿ? ಆಗಿದೆಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ನೀವು ಜಗದೀಶ್ ಕಾರಂತರ ನೋಡ್ತಾ ಇದ್ದೀರಲ್ಲ. ಓಕೆ, ಹಾಗಾದ್ರೆ ದಿನಚರಿ ಅವರು ಇಸ್ಲಾಮಿ ರಿಲಿಜಿಯಸ್ ವಾರ್ ಅಂತ ಒಂದು ಶಬ್ದ ಈಗ ಬರ್ತಾ ಉಂಟು, ಅಥವಾ ಅವರು ಹೇಳಿದ್ರು ಅಂತೇಳಿ. ಏನಿದು ಇಸ್ಲಾಮಿ ರಿಲಿಜಿಯಸ್ ವಾರ್ ಅಂದ್ರೆ ಅಂತ? ಅವರತನವನ್ನು ಅವರು ಬೆಳೆಸ್ಕೊಳ್ಬೇಕು ಎನ್ನುವಂಥದ್ದು. ಈಗ ಉದಾಹರಣೆಗೆ ಅದು ನಿಮಗೆ ಕಳೆದ ಒಂದಷ್ಟು ಸಮಯಗಳ ಹಿಂದೆ ನೀವು ಮಾಧ್ಯಮಗಳಲ್ಲಿ ಬಂದಿರುವಂಥದ್ದು. ಬೇರೆ ಬೇರೆ ಕಡೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ನಿಜವಾದ ಮುಸಲ್ಮಾನರನ್ನ ಆ ಮುಸಲ್ಮಾನರೇ ಒಪ್ಪುವುದಿಲ್ಲ. ಒಬ್ಳು ಆ ಮಲಾಲ ಅಂತ ಹೇಳುವಂಥ ಒಬ್ಳು ಪಾಕಿಸ್ತಾನದ ಒಂದು ಸಣ್ಣ ಹುಡುಗಿ, ಅವಳು ವಿದ್ಯಾಭ್ಯಾಸದ ವಿಷಯಕ್ಕಾಗಿ ಅಲ್ಲಿ ಮಕ್ಕಳ ಇದಕ್ಕೋಸ್ಕರ ಅವಳು ಹೋರಾಟ ಮಾಡ್ತಾಳೆ. ಅವಳನ್ನೇ ಕೊಲ್ಲಿಕ್ಕೆ ಹೋಗ್ತಾರೆ. ಯಾರು ಹಿಂದೂಗಳು ಹೋಗುದಲ್ಲ, ಮುಸಲ್ಮಾನರೇ ಕೊಲ್ಲಿಕ್ಕೆ ಹೋಗುದು. ಅಂದ್ರೆ ನಮ್ಮದು ಮಾತ್ರ ಸತ್ಯ, ಉಳಿದೆಲ್ಲವೂ ಸುಳ್ಳು ಹೇಳುವಂಥದ್ದು. ಮೂಲಭೂತವಾದ ಉದಾಹರಣೆ ಹೇಳ್ತಾ ಇದ್ದಾನೆ. ಇವರು ಹೇಳಿದ್ರು ಇವತ್ತು ಇಸ್ಲಾಮಿನ ಬಗ್ಗೆ ಅಪಪ್ರಚಾರ ಮಾಡಿದ ಕಾರಣ ಇಸ್ಲಾಂ ಇವತ್ತು ಬೆಳೆಯುತ್ತಾ ಇದೆ. ಉದಾಹರಣೆ, ನಾನು ಕೇರಳದಲ್ಲಿ ಫೈಜಲ್, ಒಂದು ಹಿಂದೂ ಹುಡುಗ ಫೈಜಲ್ ಆಗಿ ಪರಿವರ್ತನೆ ಆದಾಗ ಅಲ್ಲಿ ಸಂಘ ಪರಿವಾರದ ಕೊಂದ್ರು. ಅವರ ಕುಟುಂಬವೇ ಹೇಳ್ತಾನೆ. ಅದರ ನಂತರ ಅವರು ಕೊಂದ ನಂತರ 1 ವಾರ ಬಿಟ್ಟು ಅವರ ತಾಯಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದರು. ಇವತ್ತು ಅವರ ಫ್ಯಾಮಿಲಿ ಕೂಡ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿತ್ತು. ಇವತ್ತು ಏನಾಗಿದೆ ಅಂದರೆ, ಇವರು ಈ ಅಪಪ್ರಚಾರ ಮಾಡುವಾಗ ಡೀಪ್ ಆಗಿ ಅವರು ಥಿಂಕ್ ಮಾಡ್ತಾರೆ, ಅದನ್ನು ಸ್ಟಡಿ ಮಾಡ್ತಾರೆ. ಇಸ್ಲಾಮನ್ನು, ಕುರ್ಆನನ್ನು ಸ್ಟಡಿ ಮಾಡಿ ಇವತ್ತು ಇಸ್ಲಾಂ ಧರ್ಮಕ್ಕೆ ಎಲ್ಲೋ ಬಲಾತ್ಕಾರದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಎಲ್ಲೋ ಈ ಕುರ್ಆನಲ್ಲಿ ಹೇಳಿಲ್ಲ ಇಸ್ಲಾಮು ಬಲಾತ್ಕಾರವಾಗಿ. ನಿಮಗೆ ಎಷ್ಟೋ ಜನ ಅವರ ಕುಟುಂಬ 7 ಜನ ಕೆಲವು ಹೆಣ್ಣು ಮಕ್ಕಳು ಹೋಗಿ ಪುನಃ ಅಲ್ಲಿ ನೋಡಿ ಪುನಃ ಹಿಂದಕ್ಕೆ ಬಂದು ಅಲ್ಲ, ಒಂದು ಹೇಳ್ತಾನೆ, ಎಲ್ಲೋ ಮುಸಲ್ಮಾನ್ ಅಲ್ಲ, ಯಾನು ಹೇಳ್ತಾನೆ, ಒಬ್ಬ ಹಿಂದೂ ಒಂದು ಹುಡುಗಿ ಮುಸಲ್ಮಾನ ಹುಡುಗನ ಹೋಗಿ ವಾಪಸ್ ಹೋದ ಚರಿತ್ರೆ ಎಲ್ಲೂ ಇಲ್ಲ. ಒಬ್ಬ ಹಿಂದೂ ಹುಡುಗನ ಹೊತ್ತಿಗೆ ಹೋಗಿ ಅಲ್ಲಿ 2 ತಿಂಗಳು 3 ತಿಂಗಳು ವಾಪಸ್. ಉದಾಹರಣೆ ರಾಯಿ, ಕೇರಳದಲ್ಲಿ ನಿಮ್ಮ ಹೈಕೋರ್ಟ್ ಇದೊಂದು ಜಡ್ಜ್ಮೆಂಟ್, ಅವರು ತಿರುಗಿ ಅವ್ರಿಗೆ ಏನಾಗಿದೆ ಇವತ್ತು ಪರಿಸ್ಥಿತಿ ನೀವು ನೋಡಿ ಇದೆ. ಇಲ್ಲ ಅಂತ ಹೇಳಿಲ್ಲ. ಇಸ್ಲಾಂ ಧರ್ಮ ಯಾವತ್ತು ಎಲ್ಲರನ್ನು ಗೌರವಿಸುವ ಧರ್ಮ. ಇವತ್ತು ಏನಾಗಿದೆ ಅಂದ್ರೆ, ಸಂಘ ಪರಿವಾರದವರು, ಇಸ್ರೇಲ್ನ ಯಹೂದಿಗಳು ಇವತ್ತು ಏನ್ ಮಾಡಿದ್ದಾರೆ, ಇಸ್ಲಾಂ ಭಯೋತ್ಪಾದನೆ, ಇಸ್ಲಾಮಲ್ಲಿ ಅದು ಇದಂತ ಹೇಳಿ ಜನರು ದಾರಿ ತಪ್ಪಿಸುವಂತ ಕೆಲಸ ಆಗಿದೆ ಇವತ್ತು. ಇಸ್ಲಾಮಿನ ಯಹೂದಿಗಳು ಮಾಡೋದು, ಉಗ್ರಗಾಮಿಗಳು ಮಾಡೋದು, ಇಸ್ಲಾಂ ಯಹೂದಿ ಮತ್ತು ಸಂಘ ಪರಿವಾರದ ಒಂದೇ. ಅವರು ನಿಮ್ಗೂ ಕೂಡ ಟ್ರೈನಿಂಗ್ ಅದು ಇಸ್ರೇಲ್ ಹೋಗಿ ಅದೆಲ್ಲವೂ ಚರಿತ್ರೆ ಇದೆ. ಅದನ್ನು ಭಯೋತ್ಪಾದನೆ ಎಲ್ಲೂ ಇಸ್ಲಾಂ ಭಯೋತ್ಪಾದನೆ ಅಲ್ಲ. ಇಸ್ಲಾಂ ಯಾವತ್ತೂ ಧರ್ಮವನ್ನು ಅವನಿಗೆ ಬೋಧನೆ ಮಾಡುವುದು ಮಾತ್ರ, ಧರ್ಮದ ಭಯವನ್ನು ಹುಟ್ಟಿಸುವಂತ ಇಸ್ಲಾಂ ಯಾವತ್ತೂ ಭಯೋತ್ಪಾದನೆ ಕುರ್ಆನಲ್ಲಿ ಹೇಳು, ಅವರವರ ಧರ್ಮ ಅವರವರಿಗೆ ಶ್ರೇಷ್ಠವಾದ್ದು, ಮತ್ತೊಮ್ಮವನ್ನು ನಿಂದಿಸುವ ನಮ್ಮವನಲ್ಲ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಮುಂಬೈಯಲ್ಲಿ ದಾಳಿ ಆದದ್ದು ಕೂಲಂಕಷವಾಗಿ ತನಿಖೆ ನಡೆಯಲಿಲ್ಲ, ನಿರಪರಾಧಿಗಳಿಗೆ ಇವತ್ತು ಶಿಕ್ಷೆ ಆಗಿದೆ. ಅಲ್ಲಿ ಮುಸಲ್ಮಾನರಲ್ಲ, ಅಲ್ಲಿ ಶಿಕ್ಷೆ ನಿರಪರಾಧಿಗಳಾಗಿದೆ.
ಇವತ್ತು ಕರ್ಕೇರನ್ನು ಕೊಂದವರು ಯಾರು? ಅದೆಲ್ಲ ತನಿಖೆ ಆಗ್ಬೇಕು, ಆಗ್ತಾ ಇಲ್ಲ. ಇವತ್ತು ಅಧಿಕಾರಿಗಳನ್ನ ಉಗ್ರಗಾಮಿಗಳನ್ನ ಮುಸಲ್ಮಾನರಂತ ಒಪ್ಪಿಕೊಳ್ಳುತ್ತೀರ ಅಂತ ಆದ್ರೆ ಉಗ್ರಗಾಮಿಯನ್ನು ನಾವು ಯಾವತ್ತೂ ಹೇಳುದಿಲ್ಲ. ಇಸ್ಲಾಂ ಯಾವತ್ತು ಉಗ್ರಗಾಮಿಗೆ ಪ್ರೋತ್ಸಾಹ ಕೊಡುವುದಿಲ್ಲ. ಇಸ್ಲಾಂ ಯಾವತ್ತು ಉಗ್ರಗಾಮಿ ಅಲ್ಲ. ಇದನ್ನು ನಾನು ಪ್ರತಿಪಾದನೆ. ಇಸ್ಲಾಂ ಅಲ್ಲಿ ಇರುವಂತಹ ಗ್ರಂಥದಲ್ಲಿ ಸತ್ಯ ಒಪ್ಪಿಕೊಳ್ಳುತ್ತೇನೆ. ಕುರಾನ್ ಅಲ್ಲಿಯೂ ಇದೆ ಒಬ್ಬ ನೈಜ ಗ್ರಂಥವನ್ನು ಫಾಲೋ ಮಾಡೋನೇ ನೈಜ ಇಸ್ಲಾಂ ಇದೆ. ಹದೀಶಲ್ಲಿಯೂ ಇವರ ಜೀವನದಲ್ಲಿ ಒಳ್ಳೆತನವನ್ನು ಹೇಳ್ತದೆ, ಆದ್ರೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ ಅಲ್ಲ. ಒಪ್ತೇವೆ, ನೈಜ ಪ್ರವಾದಿ ಅನ್ಯಾಯ ಆದ್ರೆ ಒಪ್ಪಿಕೊಳ್ಳಬೇಕು. ಹಾಗಾದ್ರೆ ಇಸ್ಲಾಮಿ ರಿಲಿಜಿಯಸ್ ವಾರ್ ಅಂತ ಅವರೇನು ಬಳಸಿದ್ದಾರೆ ಶಬ್ದ, ನಿಮ್ಮ ಪ್ರಕಾರ ಏನಂತ ಅನಿಸ್ತಾ ಉಂಟು? ಅದು ಸಂಘ ಪರಿವಾರದ ಎಜೆಂಡಾ. ಅದನ್ನೇ ನಾನು ಪದೇ ಅದನ್ನೇ ಹೇಳ್ಬೇಕಾಗ್ತದೆ. ಬಹುಶಃ ದಿನೇಶ್ ಜೈನರಿಗೆ ಅದು ಬೇಜಾರಾಗ್ಬೋದು. ಸಂಘ ಪರಿವಾರ ಬೇರೆ ಎಜೆಂಡಾ ಇಲ್ಲ ಅವರಿಗೆ. ಇವತ್ತು ಮುಸಲ್ಮಾನರ ಬಗ್ಗೆ ಅವರಿಗೆ ಆರೋಪ ಮಾಡ್ಲಿಕ್ಕೆ ಏನಿಲ್ಲ. ಇಸ್ಲಾಂ ಮೂಲಭೂತ, ಲವ್ ಜಿಹಾದ್, ಗೋಹತ್ಯೆ ಇದನ್ನೇ ಮಾಡ್ತಾ ಹೊರತು ಇವರು ಹೇಳಿದ್ರು ಯಾವತ್ತು ನಾವು ಭಾಷಣ ಮಾಡ್ತಿದ್ರು, ನಾವು ಬಾಬರ್ ಮಸೀದಿ ಒಡೆಯುವುದಕ್ಕೆ ಮುಂಚೆ ಎಷ್ಟು ಸೀಟ್ ಇತ್ತು ಬಿಜೆಪಿ? ಅದಾದ ಬಳಿಕ ಭಾಷಣ, ಆ ಇಟ್ಟಿಗೆ, ಆ ಯಾತ್ರೆಯಿಂದ ಎಷ್ಟು ಸೀಟ್ ಬಂತು? 2 ಸಲ ಅಧಿಕಾರಕ್ಕೆ ಬಾಬರ್ ಮಸೀದಿಯನ್ನು ಒಪ್ಪಿಕೊಳ್ತೀರಿ? ಬಾಬರ್ ಮಸೀದಿಯನ್ನು ಬಾಬರ್ ಮಸೀದಿ ನಿಜವಾದ ನೀವು ಕಲ್ಲೆಗದಲ್ಲಿ ನಿಮ್ಮ ಹೆಸರಲ್ಲಿ ಮಸೀದಿ ಕಟ್ಟಿ ಅದನ್ನು ವಿರೋಧ ಮಾಡೋದಿಲ್ಲ. ನನ್ನ ಹೆಸರಲ್ಲಿ ಮಸೀದಿ ಅಲ್ಲಾಹ್ವಿನ ಭವನ ಅಂತೇಳಿ ಕಟ್ಟೋದು. ಅಲ್ಲಿಂದ ಒಬ್ಬ ಮತಾಂಧ ಬಂದಾಗ ಅವನ ಗೋರಿಯನ್ನು ಇಲ್ಲಿ ಯಾರ ಹೆಸರಲ್ಲಿ ಮಸೀದಿ ಕಟ್ಟಲಿಕ್ಕೆ ಆಗುದಿಲ್ಲ. ಒಪ್ಪಿಕೊಳ್ಬೇಕ್ರಿ. ಬಾಬರ್ ಮಸೀದಿ ಅಂತ ಇಲ್ಲ ಆಗಿದೆ ನಿಮ್ಮ ಪ್ರಕಾರ? ಬಾಬರ್ ಮಸೀದಿ ಇದೆ, ಇವರು ಹೇಳುದಿಲ್ಲ ಅಂತ ಹೇಳಿ. ಬಾಬರ್ ಮಸೀದಿ ನಮ್ಮ ದೇಶದಲ್ಲಿ ಹುಟ್ಟಿದ ಯಾವ ಮುಸಲ್ಮಾನನ ಈ ದೇಶದಲ್ಲಿ ಹುಟ್ಟಿರುವಂತ ಮುಸಲ್ಮಾನನ ಮಸೀದಿಯನ್ನು ಕಟ್ತಾ ಇರುವುದಲ್ಲ, ಒಬ್ಬ ಮತಾಂಧವನ್ನ ಒಬ್ಬ ಬಾಬರ್ ಮಸೀದಿ ಕಟ್ಟಿದಂತ ಮಸೀದಿ ಅಂತ ಹೇಳ್ತಾ ಇದ್ರು. ಬಾಬರ್ ಕಟ್ಟಿದಂತ ಮಸೀದಿ ಮತಾಂತ ಅಂತ ನೀವು ಹೇಳುದು, ನಾವು ಮತಾಂತ ಯಾಕೆ ಉಳಿಸಿಕೊಳ್ಬೇಕು? ಸರಿ, ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ, ಮಾತಾಡಿ. ಧ್ವನಿ ಕೇಳಿಸ್ತಾ ಉಂಟು, ಹೇಳಿ. ಹಲೋ, ನಿಮ್ಮ ಧ್ವನಿ ಕೇಳಿಸ್ತಾ ಉಂಟು, ಮಾತಾಡಿ. ಸರ್, ಏನಂದ್ರೆ ಖಾದರ್ ಅವರು ನಾವು ಗೋಹತ್ಯೆ ನಿಲ್ಲಿಸಿದಾಗ ಅದನ್ನ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಯೂನಿವರ್ಸಿಟಿ ಕೇಸ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ. ಆದ್ರೆ ನಾವು ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಗೋಹತ್ಯೆ ಗೋ ಸಾಗಣೆ ಆಗ್ತಾ ಇಲ್ಲ. ಯಾಕಂದ್ರೆ ಇವರು ಅವ್ರ ಜೊತೆ ದುಡ್ಡು ತಗೊಂಡು ಕೈಗೊಳಿಸ್ತಾ ಇದ್ದಾರೆ. ಅದ್ರ ನಂತರ ಲವ್ ಜಿಹಾದ್ ಪ್ರಕರಣಗಳಲ್ಲಿ ನಮ್ಮ ಯಾರು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ಗಳ ಮೇಲೆ ಇವರು ಕಂಪ್ಲೇಂಟ್ ತಗೊಳ್ತಾ ಇದ್ದಾರೆ, ಹಿಂದೂಗಳ ಮೇಲೆ. ಅವರನ್ನು ಎನ್ಕ್ವೈರಿ ಮಾಡ್ತಿಲ್ಲ. ಅವ್ರು ಯಾಕಂದ್ರೆ PF ಏಜೆಂಟ್ ತರ ವರ್ತಿಸ್ತಾ ಇದ್ದಾರೆ. ನಿಮ್ಗೆ ಆಗ ಅನಿಸ್ತಾ ಉಂಟು? ಸರಿ, ಓಕೆ, ಧನ್ಯವಾದ ಕರೆ ಮಾಡಿ. ಅದಕ್ಕೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಅವರು ಕಂಪ್ಲೇಂಟ್ ತೆಗೆದಿದ್ದಾರೆ. ಅವರ ಮೇಲಾಧಿಕಾರಿ ಇನ್ಸ್ಪೆಕ್ಟರ್ ಇದ್ದಾರೆ, ಅವರ ಮೇಲಾಧಿಕಾರಿ DSP ಇದ್ದಾರೆ, ಅವರ ವರಿಷ್ಠಾಧಿಕಾರಿ IG DG ಇದ್ದಾರೆ, ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು. ಅದನ್ನು ಇವರು ಮಾಡ್ತಾ ಇಲ್ಲ. ಅಲ್ಲ, ಕೊನೆಗೆ ಸರ್ಕಾರದವರೆಗೂ ನಾವು ಹೋಗಬೇಕು ಅಂತ ಅರ್ಥ ಅಲ್ಲ. ನಾನು ಅದಕ್ಕೆ ವ್ಯವಸ್ಥೆ ಇದೆ. ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾವು ಕಾನೂನನ್ನು ನಾವು ಮಾಡಿದ್ದಲ್ಲ, ಸಂವಿಧಾನಬದ್ಧ ಕಾನೂನನ್ನ ನಮ್ಮ ಪೂರ್ವಜರು ಮಾಡಿ ಆಗಿದೆ. ಆ ಕಾನೂನಲ್ಲಿ ಒಬ್ಬ ನಿಮ್ಮ ಬಗ್ಗೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟರು ಅದು ಸರಿಯೋ ತಪ್ಪು ಅಂತ ತನಿಖೆ ಮಾಡಬೇಕು, ಅದನ್ನು ತಗೊಳ್ಬೇಕು. ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಿ ನೀವು? ಅಲ್ಲಿ ಅವರು ಯಾರು ಕಾರಂತರ ಹೇಳ್ತಾ ಇದ್ದಾರೆ ಲಿಂಬಾಕರ್ಗೆ, ಅವರಿಗೆ ಯಾಕೆ ಮನವಿ ಮಾಡ್ತಾ ಇದ್ದಾರೆ? ನೀವು ಅದನ್ನು ಹೋಗಿ ನೇರವಾಗಿ ಮನವಿ ಮಾಡಿ. ಭಾಷಣದ ಮೂಲಕ ಉದ್ರೇಕಕಾರಿ ಭಾಷಣ ಕೊಡುವುದರ ಮೂಲಕ ಮನವಿ ಮಾಡಬೇಡಿ. ಸ್ವಾಮಿ, ನಮ್ಮ ನೋವನ್ನು ನಾವು ಪ್ರತಿಭಟನೆಯನ್ನ ಮಾಡದೆ ಏನು ಮಾಡಬೇಕು? ನಿಮ್ಮ ನೋವಿಗೆ ಸ್ಪಂದನೆ ಸಿಗದಿದ್ದಾಗ ಮಾತ್ರ ನೀವು ಪ್ರತಿಭಟನೆ ಮಾಡಬೇಕು. ಏಕಾಏಕಿಯಾಗಿ ಜನರನ್ನು ಪ್ರಚೋದನೆ ಮಾಡುವಂತ ಕೆಲಸ ನೀವು ಮಾಡಬಾರದು. ನಮಗೆ ನ್ಯಾಯ ಸಿಗುವುದಿದ್ರೆ ಇದಕ್ಕಿಂತ ಮುಂಚೆ 4 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಇಷ್ಟು ಜನ ರೈತರದು ಸಾವಾಗಿದೆ, ಇಷ್ಟು ಜನ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ ಸಂಘ ಪರಿವಾರದ ಕಾರ್ಯಕರ್ತರ ಸಾವಾಗಿದೆ. ಎಲ್ಲಿಯೂ ನಮಗೆ ಇಷ್ಟವರೆಗೆ ಒಬ್ಬನನ್ನ ನ್ಯಾಯ ಕೊಡ್ಲಿಲ್ಲ. ನ್ಯಾಯ ಕೇಳಬೇಕು. ಈ ರೀತಿ ಪ್ರತಿಭಟನೆ ಮಾಡದೆ, ಇಂಥ ಅಧಿಕಾರಿಗಳು, ಇಂಥ ಮಾನಸಿಕ ಇರುವಂತ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡದೆ ಇನ್ನೇನು ಮಾಡಬೇಕು? ಬಜರಂಗ ದಳದವರು ರೈತರ ಸಾವಿಗೆ ಪ್ರತಿಭಟನೆ ಮಾಡಿ. ಈಗ ಪ್ರಶ್ನೆ ಇರುವುದು, ನಿಮ್ಮ ದೊಡ್ಡ ನಾಯಕರು ಓರ್ವ SI ಅಥವಾ ಅಂಥ ಅಧಿಕಾರಿಗಳ ಮೇಲೆ ಕೂಡ ಮಾತಾಡುವಂಥ ಲೆವೆಲ್ಗೆ, ಅಂದರೆ ನೀವು ಮುಂಚೆ ಸರ್ಕಾರದ ಜೊತೆ ಮಾತಾಡ್ತಾ ಇದ್ರಿ, ನೀವು ಮುಂಚೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಮಾತಾಡ್ತಾ ಇದ್ರಿ, ಸಚಿವರ ಜೊತೆ ಮಾತಾಡ್ತಾ ಇದ್ರಿ, ಈಗ ನಿಮ್ಮ ಹೋರಾಟ ತುಂಬ ಬೇರೆ ಲೆವೆಲ್ಗೆ ಹೋಗ್ತಾ ಉಂಟು ಅಂತ ಅಂದ್ಕೊಳ್ಬೇಕಾಗಾದ್ರೆ? ಖಂಡಿತ ಇಲ್ಲ. ನಮ್ಮ ಹೋರಾಟಗಳು, ಉದಾಹರಣೆಗೆ ಮೊನ್ನೆ ಈ ಘಟನೆಯಲ್ಲಿ ಅಲ್ಲಿ ಸತ್ಯ ಇದೆ. ಯಾವುದೇ ರೀತಿಯ ನಮ್ಮ ಇದು ಹೇಳಿದಲ್ಲ ನಾನು, ಕಟ್ಟೆಯಲ್ಲಿರುವಂತದ್ದು ಹೆಸರು ಬಜರಂಗ ದಳದಿರ್ಬೋದು, ಜಾಗರಣ ವೇದಿಕೆದಿರ್ಬೋದು, ಅಥವಾ ಅಲ್ಲಿ ಮುಸಲ್ಮಾನರು ಕಟ್ಟೆ ಮಾಡಿದ್ರು, ಅದನ್ನು ನಾವು ಹೊಡೆದಲ್ಲ, ಅವರ ಒಳಗೆ ನಡೆದಿರುವ ಘಟನೆ. ಆದ್ರೆ ಅದಕ್ಕೋಸ್ಕರ 2 ಕಟ್ಟೆಯನ್ನ ಒಡೆಯುವಂತ ಕೆಲಸಗಳು. ನಾನು ಹೇಳ್ತಿರೋದು, ಅದನ್ನ ಕರೆದು ಒಬ್ಬ ಅಧಿಕಾರಿ ಏನು ಮಾಡಬೇಕು, ಕರೆದು ಕೂತ್ಕೊಳಿಸಿ ಚರ್ಚೆ ಮಾಡಿ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು. ಅದು ಬಿಟ್ಟು
ಗಲಭೆಗಳನ್ನು ಎಬ್ಬಿಸುವ ರೀತಿಯಲ್ಲಿ ಒಂದು ಇದು ಮಾಡೋದಿದ್ರೆ ಅದಕ್ಕೆ ಅರ್ಥ ಏನು ಅಂತ. ಸರಿ, ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತೇವೆ. ಇಬ್ಬರು ಗಣ್ಯರು, ಅಶ್ರಫ್ ಮೊದಲಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ವೀಕ್ಷಕರಿಗೆ ಕೊನೆಯದಾಗಿ? ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಏನು ಮಾಡ್ತಾ ಇದ್ದೇನೆ ಅಂದರೆ, ಈ ಸಂಘಟನೆಗಳು ಅವರವರ ಲಾಭಕ್ಕೋಸ್ಕರ ಜನರನ್ನು ಇವತ್ತು ಪ್ರಚೋದನಕಾರಿ ಭಾಷಣ ಮಾಡೋದಕ್ಕೆ ಪ್ರಚೋದಿಸ್ತಾ ಇದೆ. ಇದಕ್ಕೆ ಯುವಕರು ಹೆಚ್ಚಿನ, ಈಗ ಏನಾಗಿದೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಭಾಗಿಯಾಗ್ತಾರೆ. ನಾವು ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ಕಾಪಾಡಬೇಕಾಗಿದೆ, ಸಾಮರಸ್ಯವನ್ನು ಕಾಪಾಡಬೇಕು, ಅಣ್ಣ ತಮ್ಮಂದಿರಾಗೆ ಬಾಳ್ಬೇಕಾಗಿದೆ. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಈ ಪ್ರಚೋದನಕಾರಿ ಭಾಷಣಕ್ಕೆ ನಾವು ಯಾರು ಹೋಗಬಾರ್ದಂತ ವಿನಂತಿಯನ್ನು ಮಾಡ್ತಾರೆ. ದಿನಚರಿ ಕೊನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮುದಾಯದ ಬಂಧುಗಳಿಗೆ ದಿನೇಶ್ ಜೈನ್ ಆಗಿ ನಾನು ಇವತ್ತು ಈ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ದೇಶವನ್ನು ಉಳಿಸುವುದಕ್ಕೋಸ್ಕರ ಜಾತಿಯನ್ನು ಬಿಟ್ಟು ಧರ್ಮಕ್ಕಿಂತಲೂ ಹೆಚ್ಚಾಗಿ ದೇಶವನ್ನು ಪ್ರೀತಿಸುವಂಥ ಮಾನಸಿಕತೆ ನಮಗೆ ಬರಬೇಕು. ಧರ್ಮವನ್ನು ಉಳಿಸಿಕೊಂಡು ದೇಶವನ್ನು ಕಟ್ಟಿ ಭಾರತವನ್ನು ಜಗತ್ತಿಗೆ ಜಗದ್ಗುರು ಭಾರತವನ್ನು ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೈ ಜೋಡಿಸಬೇಕು. ಇಲ್ಲಿ ಯಾವುದೇ ಗಲಭೆಗಳಿಗೆ ಅಥವಾ ಇನ್ಯಾವುದಕ್ಕೂ ಅವಕಾಶವನ್ನು ಕೊಡದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ವಿಷಯಕ್ಕಾಗಿ ತುಂಬ ಗಲಭೆಗಳಾಗುತ್ತಿರೋ, ಒಂದು ಗೋವು, ಇನ್ನೊಂದು ಹೆಣ್ಣಿನ ವಿಷಯಕ್ಕಾಗಿ. ಇದು ಎರಡರಲ್ಲಿ ನಾವು ಈ ಸಂಸ್ಕೃತಿಯನ್ನು ಪ್ರೀತಿಸುವಂಥ ವ್ಯವಸ್ಥೆ ಎಲ್ಲ ಸಮುದಾಯವು ಮಾಡಬೇಕು ಅಂತ ವಿನಂತಿಯನ್ನು ಮಾಡುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಶಾಂತಪ್ರಿಯರ ನಾಡು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೇಗೆ ಹೀಗೆ ಬುದ್ಧಿವಂತರ ನಾಡು ಅಂತ ಹೇಳ್ತಾರೆ ಅದೇ ರೀತಿ ಉಳಿಸಿಕೊಂಡು ಶಿಕ್ಷಣಕ್ಕೆ ತವರೂರಾಗಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಇನ್ನೂ ಎತ್ತರಕ್ಕೆ ಬೆಳೆಸುವಂಥ ಒಂದು ಕಾಯಕಕ್ಕೆ ನಾವೆಲ್ಲರೂ ಪಣ ತೊಡಬೇಕು ಅಂತ ವಿನಂತಿಯನ್ನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. ಕರಾವಳಿಯ ಜನ ನಿರೀಕ್ಷೆ ಅಷ್ಟೇ, ಏನು ಸಮಸ್ಯೆ ಇದೆ ಅದನ್ನು ಅಲ್ಲೇ ಪರಿಹರಿಸುವಂಥ ಪ್ರಯತ್ನ ಆಗಬೇಕು. ಅದು ಗೋ ವಿಷಯ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಮತಾಂತರ ಇರ್ಬೋದು, ಅದು ಯಾವುದೇ ಇತರ ವಿಷಯ ಇರ್ಬೋದು, ಅದನ್ನು ಎಲ್ಲ ನಾಯಕರು ಅಥವಾ ಎಲ್ಲ ಧರ್ಮದ, ಎಲ್ಲ ಪಕ್ಷದ, ಎಲ್ಲ ಹಿರಿಯ ನಾಯಕರು ಕೂತ್ಕೊಂಡು ಒಂದು ಸರಿಯಾದ ಸಮಯಕ್ಕೆ, ಸರಿಯಾದ ವ್ಯಕ್ತಿಗೆ, ಸರಿಯಾದ ನಿರ್ಧಾರಕ್ಕೆ ಬಂದರೆ ಒಳ್ಳೆಯದು ಅಂತ ಅನಿಸ್ತಾ ಉಂಟು. ಅದು ಬಿಟ್ಟು ಧರ್ಮ ನಡುವೆ ಗಲಾಟೆ ಆದರೆ ಅದು ನಮ್ಮ ಕರಾವಳಿಗೆ ಒಳ್ಳೆಯದಲ್ಲ, ಅದು ಆಗಲೂಬಾರ್ದು. ಶಾಂತಿ, ಸುವ್ಯವಸ್ಥೆ ಮತ್ತು ನ್ಯಾಯ ಪ್ರತಿಯೊಬ್ಬರ ನಿರೀಕ್ಷೆ, ಅದು ಹಾಗೆ ಆಗಲಿ ಅಂತ ಬಯಸ್ತಾ ಕರೆ ಮಾಡಿರುವಂತೆಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂಥ ಅಶ್ರಫ್ ಕಲೆಗ್ ಅವರಿಗೆ ಮತ್ತು ದಿನೇಶ್ ಜೈನ್ ನಮಟಿ ಅವರಿಗೆ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.